ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಾವು ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ನಮ್ಮ ತುಳುನಾಡಿಗೆ ಹೆಮ್ಮೆ ತಂದಿರುವಂತಹ ವಿಚಾರ, ಒಂದು ಗೌರವದ ಸ್ಥಾನಮಾನ ಸಿಕ್ಕಿದೆ. ಈ ಬಾರಿಯ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬಂದಿದೆ. ಬರೋಬ್ಬರಿ 135 ಬಹುಮತದ ಸರ್ಕಾರ ಕಾಂಗ್ರೆಸ್ನಿಂದ ಈಗಾಗಲೇ ರಚನೆಯಾಗಿದೆ. ಇವೆಲ್ಲದರ ಜೊತೆಗೆ ಬಹಳಷ್ಟು ಸಚಿವರ ವಿಚಾರವಾಗಿಯೂ, ಮುಖ್ಯಮಂತ್ರಿಗಳ ವಿಚಾರವಾಗಿಯೂ, ಡಿಸಿಎಂ ವಿಚಾರವಾಗಿಯೂ ಬಹಳಷ್ಟು ಜಿದ್ದಾಜಿದ್ದಿನ ಹೋರಾಟಗಳ ಬಳಿಕ ನಮ್ಮ ತುಳುನಾಡಿಗೆ ಅಂತೂ ಇಂತೂ ಒಂದು ಖುಷಿಯ ಸಂಗತಿ ಸಿಕ್ಕಿದೆ. ಯಾವ ರೀತಿ ಖುಷಿಯ ಸಂಗತಿ ಅಂತ ಬಂದಾಗ, ವಿಧಾನಸಭೆಯ ಸಭಾಧ್ಯಕ್ಷನ ಸ್ಥಾನಕ್ಕೆ ನಮ್ಮ ತುಳುನಾಡಿನ ಶಾಸಕರು ಆಯ್ಕೆಯಾಗಿದ್ದಾರೆ. ನಮ್ಮ ತುಳುನಾಡಿನ ಕರಾವಳಿ ಭಾಗದ ಸೋಲಿಲ್ಲದ ಸರದಾರ ಅನ್ನುವಂತಹ ಒಂದು ಟ್ಯಾಗ್ ಲೈನ್ ಏನಿದೆ, ಬ್ರ್ಯಾಂಡ್ ಏನಿದೆ, ಆ ಬ್ರ್ಯಾಂಡ್ ಅನ್ನ ಹೊಂದಿಕೊಂಡಿರುವಂತಹ MLA ಶಾಸಕರು ಶ್ರೀಯುತ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಂದ್ರೆ ಉಳ್ಳಾಲ ಕ್ಷೇತ್ರದ ಶಾಸಕರು UT ಖಾದರ್ ಅವರು ವಿಧಾನಸಭೆಯ ಸ್ಪೀಕರ್ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಇದೆಲ್ಲವೂ ಕೂಡ ನಮ್ಮ ಕರಾವಳಿಗರಿಗೆ, ತುಳುನಾಡಿಗೆ ಹೆಮ್ಮೆ ತರುವಂತಹ ವಿಚಾರ. ಯಾಕಂದ್ರೆ ಸ್ಪೀಕರ್ ಸ್ಥಾನಮಾನ, ಸಚಿವರು ಯಾರು ಬೇಕಾದ್ರೂ ಆಗ್ಬೋದು ಸಚಿವ ಸ್ಥಾನ ಅನ್ನುವಂಥದ್ದು, ಆದ್ರೆ ಸ್ಪೀಕರ್ ಅನ್ನುವಂಥದ್ದು ಅದರದೇ ಆಗಿರುವಂತಹ, ಅದಕ್ಕೆ ಸಾಂವಿಧಾನಿಕವಾಗಿರುವಂತಹ ಗೌರವ ಇದೆ, ಅದಕ್ಕೆ ಅದರದೇ ಆಗಿರುವಂತಹ ಸ್ಥಾನಮಾನ ಇದೆ. ಈ ಸ್ಥಾನಮಾನದಲ್ಲಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು UT ಖಾದರ್ ಅವರು ನಮಗೆ ಕಾಣಲಿಕ್ಕೆ ಸಿಗ್ತಾರೆ ಅನ್ನುವಂಥದ್ದೇ ಹೆಮ್ಮೆ ತರುವಂತಹ ವಿಚಾರ. ಹಾಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಸ್ಪೀಕರ್ ಖಾದರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ನೂತನ ಸ್ಪೀಕರ್ ಆಗಿ ಆಯ್ಕೆಯಾಗಿರುವಂತಹ ತುಳುನಾಡಿನ ಶಾಸಕ UT ಖಾದರ್, ನಾಟ್ ಓನ್ಲಿ UT ಖಾದರ್ ಅವರು ನೂತನ ಸ್ಪೀಕರ್ ಆಗಿ ತುಳುನಾಡಿನಲ್ಲಿ ಆಯ್ಕೆಯಾಗ್ತಾರೆ ಮಾತ್ರ ಅಲ್ಲ, ಮುಸ್ಲಿಂ ಸಮುದಾಯದಿಂದ ಸ್ಪೀಕರ್ ಆಗಿ ಆಯ್ಕೆಯಾಗಿರುವಂತಹ ಪ್ರಥಮ ಶಾಸಕರು ಕೂಡ ಆಗ್ತಾರೆ. ನಿಜವಾಗ್ಲೂ ಕೂಡ ಹೆಮ್ಮೆ ತರುವಂತಹ ವಿಚಾರ ಶಾಸಕ ಖಾದರ್ ಅವರಿಗೆ. ಹಾಗಾದ್ರೆ ಶಾಸಕರು UT ಖಾದರ್ ಅವರು ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ ಅಂತ ಬಂದಾಗ, ಹಾಗಾದ್ರೆ ಇನ್ನು ಮುಂದಕ್ಕೆ ಅವರಿಗೆ ಸಚಿವ ಸ್ಥಾನ ಸಿಗಲ್ವಾ ಅನ್ನುವಂತಹ ಪ್ರಶ್ನೆಗಳು ಬರುತ್ತೆ. ಸಹಜವಾಗಿ ಇಲ್ಲ. ಆದ್ರೆ ಸಚಿವ ಸ್ಥಾನದಿಂದ ವಂಚಿತರಾದ್ರ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಇದು ತಪ್ಪಲ್ವಾ ಅನ್ನುವಂಥದ್ದು ಬಹಳಷ್ಟು ಜನರು ಈಗಾಗಲೂ ಕೇಳುವವರಿದ್ದಾರೆ. ಯಾಕಂದ್ರೆ ಎಲ್ಲಾ ವಿಚಾರಗಳಲ್ಲೂ ಕೂಡ ವಿಮರ್ಶೆ ಅತ್ಯವಶ್ಯಕವಾಗಿ ಇದ್ದೇ ಇರುತ್ತೆ, ಜೊತೆಗೆ ಅದು ಇರುವಂಥದ್ದು ಕೂಡ ಸಹಜ. ಇದೆಲ್ಲ ವಿಮರ್ಶೆಗಳ ನಡುವೆ ಶಾಸಕ ಖಾದರ್ ಅವರು ಕೂಡ ಈ ಬಗ್ಗೆ ಮಾತಾಡಿದ್ದಾರೆ. ಅದೇನೇ ಇರಲಿ, ಶಾಸಕರು UT ಖಾದರ್ ಅವರು ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ನೂತನ ಸ್ಪೀಕರ್ ಆಗಿ ಆಯ್ಕೆಯಾದ ತುಳುನಾಡಿನ ಶಾಸಕ UT ಖಾದರ್ ಸ್ಪೀಕರ್ ಸ್ಥಾನ ಅಲಂಕರಿಸಲಿರುವ ಮುಸ್ಲಿಂ ಸಮುದಾಯದ ಮೊದಲ ನಾಯಕ. ವಿಧಾನಸಭಾ ಸ್ಪೀಕರ್ ಹುದ್ದೆ ನೇಮಕಾತಿ ಹಿನ್ನೆಲೆಯಲ್ಲಿ ಮಾಜಿ ಸಚಿವ UT ಖಾದರ್ ನಾಮಪತ್ರ ಸಲ್ಲಿಕೆ ಮಾಡಿದರು. ಮಂಗಳವಾರ ವಿಧಾನಸಭೆ ಕಾರ್ಯದರ್ಶಿ ಅವರ ಕೊಠಡಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ DK ಶಿವಕುಮಾರ್, ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಬುಧವಾರ ಸ್ಪೀಕರ್ ಆಯ್ಕೆ ಪ್ರಕ್ರಿಯೆ ನಡೆಯಲಿದ್ದು, ಅವಿರೋಧವಾಗಿ UT ಖಾದರ್ ಅವರನ್ನು ಆಯ್ಕೆ ಮಾಡಲಾಗುತ್ತದೆ. ಕರಾವಳಿಯ ಸೋಲಿಲ್ಲದ ಸರದಾರ ಖಾದರ್ ರಾಜಕೀಯ ಹಾದಿ ಹೇಗಿತ್ತು ಗೊತ್ತಾ? UT ಖಾದರ್ ಅವರು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಾರೆ. ಆರೋಗ್ಯ ಸಚಿವರಾಗಿ, ನಗರಾಭಿವೃದ್ಧಿ ಹಾಗೂ ವಸತಿ ಸಚಿವರಾಗಿ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿದ್ದಾರೆ. ಕಳೆದ ವಿಧಾನಸಭೆ ಅವಧಿಯಲ್ಲಿ ಅವರು ಪ್ರತಿಪಕ್ಷದ ಉಪನಾಯಕನಾಗಿ ಕಾರ್ಯನಿರ್ವಹಿಸಿದ್ದರು. ನಾಮಪತ್ರ ಸಲ್ಲಿಕೆ ಬಳಿಕ ಮಾತನಾಡಿದ UT ಖಾದರ್, ಸಂವಿಧಾನಬದ್ಧವಾದ ಹುದ್ದೆಯನ್ನ ಪಕ್ಷದ ಹೈಕಮಾಂಡ್ ನೀಡಿದೆ. ಅತ್ಯಂತ ಸಂತೋಷದಿಂದ ಈ ಹುದ್ದೆಯನ್ನು ಒಪ್ಪಿದ್ದೇನೆ. ಗೌರವಯುತವಾದ ಸ್ಥಾನಕ್ಕೆ ಗೌರವ ತಂದು ಕೊಡುತ್ತೇನೆ ಎಂದರು. ಸ್ಪೀಕರ್ ಆಗುವ ಮೂಲಕ ಸಚಿವ ಸ್ಥಾನದಿಂದ ವಂಚಿತರಾದ ಶಾಸಕ ಖಾದರ್. ಸಚಿವ ಸ್ಥಾನ ಯಾರಿಗೂ ಬೇಕಾದರೂ ಆಗಬಹುದು, ಆದರೆ ಸಭಾಧ್ಯಕ್ಷ ಸ್ಥಾನ ಎಲ್ಲರಿಗೂ ಆಗಲು ಸಾಧ್ಯವಿಲ್ಲ. ಆಡಳಿತ ಹಾಗೂ ಪ್ರತಿಪಕ್ಷದ ಸಹಕಾರ ಪಡೆದುಕೊಂಡು ಪ್ರೀತಿಯಿಂದ ಪಾರದರ್ಶಕವಾಗಿ ಸಭೆಯನ್ನು ನಡೆಸಿಕೊಂಡು ಹೋಗುತ್ತೇನೆ ಎಂದರು. UT ಖಾದರ್ ವ್ಯಕ್ತಿ ಚಿತ್ರ. ಹೆಸರು UT ಅಬ್ದುಲ್ ಖಾದರ್ ಫರೀದ್, BA LLB. ತಂದೆ ಹೆಸರು UT ಫರೀದ್, BA LLB. ತಾಯಿ ಹೆಸರು UT ನಸೀಮಾ ಫರೀದ್. ಜನ್ಮ ದಿನಾಂಕ 12/10/1969. ಶೈಕ್ಷಣಿಕ ವಿವರ. UT ಖಾದರ್ ಅವರು ತನ್ನ LKG ಶಿಕ್ಷಣವನ್ನ ರೋಶನಿ ನಿಲಯದಲ್ಲಿ 1ರಿಂದ 4ನೇ ತರಗತಿವರೆಗೆ ಸೈಂಟ್
ಜೆರೂಸಾ, 4ನೇ ತರಗತಿಯಿಂದ ಪ್ರೌಢ ಶಿಕ್ಷಣದವರೆಗೆ ಸೈಂಟ್ ಅಲೋಶಿಯಸ್ನಲ್ಲಿ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಮೂಡಬಿದಿರೆಯ ಮಹಾವೀರ ಕಾಲೇಜಿನಲ್ಲಿ ಕಲಿತು ನಂತರ STM ಕಾಲೇಜಿನಲ್ಲಿ BA LLB ಪದವಿ ಶಿಕ್ಷಣವನ್ನು ಮುಗಿಸಿದರು. ಹವ್ಯಾಸ: ಬೈಕ್ ಹಾಗೂ ಕಾರ್ ರೇಸ್ನಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ದು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಮೆಟ್ರೋ ರೇಸ್ ಚಾಂಪಿಯನ್ಶಿಪ್ನಲ್ಲಿ ಕೂಡ ಭಾಗವಹಿಸಿದ್ದರು. ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿದ್ದು ಕ್ರಿಕೆಟ್, ಫುಟ್ಬಾಲ್, ವಾಲಿಬಾಲ್, ಹಾಕಿ, ಟೆನ್ನಿಸ್ ಹಾಗೂ ಇತರೆ ಕ್ರೀಡೆಗಳನ್ನು ಆಡುತ್ತಿದ್ದರು. ರಾಜಕೀಯ ವಿವರ: 1990ರಲ್ಲಿ NSUI ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, 1994ರಿಂದ 1999ರವರೆಗೆ NSUI ಜಿಲ್ಲಾಧ್ಯಕ್ಷರಾಗಿ, 1999ರಿಂದ 2001ರವರೆಗೆ NSUI ರಾಜ್ಯ ಉಪಾಧ್ಯಕ್ಷರಾಗಿ UT ಖಾದರ್ ಸೇವೆ ಸಲ್ಲಿಸಿದ್ದಾರೆ. 2003ರಲ್ಲಿ ಘಟಪ್ರಭದಲ್ಲಿ ನಡೆದ ರಾಷ್ಟ್ರಮಟ್ಟದ ಸೇವಾದಳ ತರಬೇತಿ ಶಿಬಿರದಲ್ಲಿ, 2004ರಲ್ಲಿ ಹಿಮಾಚಲ ಪ್ರದೇಶದ ಕಂದಘಟ್ನಲ್ಲಿ ನಡೆದ ರಾಷ್ಟ್ರಮಟ್ಟದ ಸೇವಾದಳ ತರಬೇತಿ ಶಿಬಿರದಲ್ಲಿ ಭಾಗವಹಿಸಿ ಅವರು 2005ರಲ್ಲಿ ಸೇವಾದಳದ ಹೆಚ್ಚುವರಿ ಮುಖ್ಯ ಸಲಹೆಗಾರರಾಗಿ ಆಯ್ಕೆಯಾಗಿದ್ದರು. ನಂತರ KPCC ಸದಸ್ಯರಾಗಿ 2008ರಲ್ಲಿ KPCC ಕಾರ್ಯದರ್ಶಿಯಾಗಿ ಆಯ್ಕೆಯಾದರು. ಚುನಾವಣಾ ರಾಜಕೀಯ: 2008ರಲ್ಲಿ ತಮ್ಮ ತಂದೆಯವರ ನಿಧನದಿಂದ ತೆರವಾದ ಶಾಸಕ ಸ್ಥಾನಕ್ಕೆ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಶಾಸಕರಾಗಿ ಆಯ್ಕೆಯಾಗಿ ನಂತರ 2008, 2013, 2018 ಹಾಗೂ 2023ರಲ್ಲಿ ಸತತ 5 ಬಾರಿ ಶಾಸಕರಾಗಿ UT ಖಾದರ್ ಆಯ್ಕೆಯಾದರು. ಅಲ್ಲದೆ ತಾವು ಶಾಸಕರಾಗಿದ್ದ 2008ರಿಂದ 2013ರ ಅವಧಿಯ ವಿಧಾನಸಭೆಯ ಅತ್ಯುತ್ತಮ ಕಾರ್ಯವೈಖರಿಗಾಗಿ ಸದನ ವೀರ ಹಾಗೂ ಶೈನಿಂಗ್ ಇಂಡಿಯಾ ಅವಾರ್ಡ್ ಪ್ರಶಸ್ತಿಯನ್ನು ಗಳಿಸಿದರು. 2013ರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿ 2016ರ ತನಕ ಕಾರ್ಯನಿರ್ವಹಿಸಿದರು. ಈ ಅವಧಿಯಲ್ಲಿ ರಾಜ್ಯದಲ್ಲಿ ಗುಟ್ಕಾ ನಿಷೇಧ, ಬೈಕ್ ಆಂಬ್ಯುಲೆನ್ಸ್ 108, ಆರೋಗ್ಯಶ್ರೀ, ದಂತಭಾಗ್ಯ, ಸರ್ಕಾರಿ ತಾಲೂಕು ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಘಟಕ, ಹರೀಶ್ ಸಾಂತ್ವನ ಯೋಜನೆ ಮುಂತಾದ ಕ್ರಾಂತಿಕಾರಿ ಯೋಜನೆಗಳನ್ನು ಜಾರಿಗೆ ತಂದು ಕೇಂದ್ರ ಸರ್ಕಾರ ನೀಡುವ ಉತ್ತಮ ಆರೋಗ್ಯ ಸಚಿವ ಪ್ರಶಸ್ತಿ ಕೂಡ ತನ್ನದಾಗಿಸಿಕೊಂಡ ಹಿರಿಮೆ UT ಖಾದರ್ ಅವರಿಗೆ ಇದೆ. ನಂತರ 2016ರಿಂದ 2018ರ ತನಕ ಆಹಾರ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದಾಗ ಬಡವರು ಪಡಿತರ ಚೀಟಿಗಾಗಿ ಸಲ್ಲಿಸಬೇಕಾಗಿದ್ದ 10ರಿಂದ 13 ದಾಖಲೆಗಳನ್ನು ಕಡಿತಗೊಳಿಸಿ ಕೇವಲ ಆಧಾರ್ ಕಾರ್ಡ್ ಮೂಲಕ ಅರ್ಜಿ ಸಲ್ಲಿಸಿ ಮನೆ ಬಾಗಿಲಿಗೆ ರೇಷನ್ ಕಾರ್ಡ್ ತಲುಪಿಸುವ ಕ್ರಾಂತಿಕಾರಿ ಯೋಜನೆಗೆ ಚಾಲನೆ ನೀಡಿ ಇತಿಹಾಸ ಸೃಷ್ಟಿಸಿದರು. BPL ಕಾರ್ಡ್ ಪಡೆಯಲು ನಿಗದಿಪಡಿಸಿದ್ದ ಆದಾಯ ಮಿತಿಯನ್ನು ಅವರು ಕಡಿತಗೊಳಿಸಿ BPL ಕಾರ್ಡ್ನಿಂದ ವಂಚಿತರಾಗಿದ್ದ ಲಕ್ಷಾಂತರ ಮಂದಿ ರೇಷನ್ ಕಾರ್ಡ್ ಪಡೆಯಲು ನೆರವಾದರು. ಸ್ಪೀಕರ್ ಆಗುವ ಮೂಲಕ ಸಚಿವ ಸ್ಥಾನದಿಂದ ವಂಚಿತರಾದ ಶಾಸಕ ಖಾದರ್. 2018ರ ಮೈತ್ರಿ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಮತ್ತು ವಸತಿ ಸಚಿವರಾಗಿ ಅಧಿಕಾರ ಸ್ವೀಕರಿಸಿ ಮಂಗಳೂರು ಸ್ಮಾರ್ಟ್ ಸಿಟಿ ಸಹಿತ ಅನೇಕ ಯೋಜನೆಗಳನ್ನು ಪರಿಚಯಿಸಿ ಯಶಸ್ವಿಯಾದರು. ಈ ಸಂದರ್ಭದಲ್ಲಿ ಕರ್ನಾಟಕ ವಸತಿ ನಿಗಮದ ಅಧ್ಯಕ್ಷರಾಗಿ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಅಧ್ಯಕ್ಷರಾಗಿ, ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ನ ಅಧ್ಯಕ್ಷರಾಗಿ, ಕರ್ನಾಟಕ ಕೊಳಗೇರಿ ಮಂಡಳಿಯ ಅಧ್ಯಕ್ಷರಾಗಿಯೂ UT ಖಾದರ್ ಕಾರ್ಯನಿರ್ವಹಿಸಿದ್ದಾರೆ. 2021ರಲ್ಲಿ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರಾಗಿ ಆಯ್ಕೆಯಾಗಿ 2023ರವರೆಗೆ ಕಾರ್ಯನಿರ್ವಹಿಸಿ ಪ್ರತಿ ಹಂತದಲ್ಲೂ ಸರ್ಕಾರದ ನ್ಯೂನತೆಗಳನ್ನು ಸದನದಲ್ಲಿ ಪ್ರಸ್ತಾಪಿಸಿ ಖಾದರ್ ಸಹಿ ಎನಿಸಿಕೊಂಡರು. ಇದೀಗ ಸಭಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದು ಬುಧವಾರ ಅವಿರೋಧವಾಗಿ ಆಯ್ಕೆಯಾಗಲಿದ್ದಾರೆ. ಇದು ಕರಾವಳಿಯ ಸೋಲಿಲ್ಲದ ಸರದಾರ UT ಖಾದರ್ ಅವರ ರಾಜಕೀಯ ಜೀವನ ಯಾವ ರೀತಿ ಇತ್ತು ಅನ್ನುವಂಥದ್ದು, ಯಾವ ರೀತಿ ಬೆಳೆದು ಬಂದ್ರು, ಜೊತೆಗೆ ಅವರ ರಾಜಕೀಯ ಹಿನ್ನೆಲೆ, ಜೊತೆಗೆ ವಿದ್ಯಾರ್ಥಿ ದೆಸೆಯಿಂದಲೇ ಅವರ ರಾಜಕೀಯ ಜೀವನದಲ್ಲಿ ಅವರು ಹಾಸುಹೊಕ್ಕಾಗಿರುವಂತಹ ವ್ಯಕ್ತಿ. ಇವೆಲ್ಲದರ ಜೊತೆಗೆ ಆರೋಗ್ಯ ಸಚಿವರಾಗಿ, ನಗರಾಭಿವೃದ್ಧಿ ಸಚಿವರಾಗಿ, ವಸತಿ ಸಚಿವರಾಗಿ, ಜೊತೆಗೆ ಕಳೆದ ಸರ್ಕಾರದಲ್ಲಿ ವಿಪಕ್ಷ ಉಪನಾಯಕರಾಗಿ ಅವರು ಕಾರ್ಯವನ್ನು ನಿರ್ವಹಿಸಿದ್ರು. ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಶಾಸಕರು. ಹಾಗಾಗಿ ಅವರಿಗೆ ಅರ್ಹವಾಗಿ ಈ ಬಾರಿಯ ಸ್ಪೀಕರ್ ಹುದ್ದೆ ಅವರಿಗೆ ಒಲಿದು ಬಂದಿದೆ. ಹಾಗಾಗಿ ಇದೆಲ್ಲವೂ ಕೂಡ ನಮ್ಮ ಕರಾವಳಿಗರಿಗೆ, ತುಳುನಾಡಿಗೆ ಖುಷಿ ತರುವಂತಹ ಸಂಗತಿ. ಜೊತೆಗೆ ಚರ್ಚೆಯನ್ನ ಮಾಡಬೇಕು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. UT ಖಾದರ್ ಅವರ ಮತ್ತಷ್ಟು ರಾಜಕೀಯ ಜೀವನಗಳ ಬಗ್ಗೆ, ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆ UT ಖಾದರ್ ಹಾಗಾದ್ರೆ ಸ್ಪೀಕರ್ ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆಗಳು ಬರುತ್ತೆ. ಯಾಕಂತ ಬಂದಾಗ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಕಾಂಗ್ರೆಸ್ನ ಮುಖಂಡರುಗಳು ಗೆದ್ದಿರುವಂತಹ ಅಶೋಕ್ ರೈ ಅವರು ಮಾತ್ರ, ಅದು ಕೂಡ ಪ್ರಥಮ ಬಾರಿ ಗೆದ್ದಿದ್ದಾರೆ. ಜೂನಿಯರ್, ಸೀನಿಯರ್ ಅಲ್ಲ. ಹಾಗಾಗಿ ಉಸ್ತುವಾರಿ ಸಚಿವರು ಸಿಗುವಂಥದ್ದು ಬಹಳಷ್ಟು ಕಷ್ಟ ಅಂತ ಹೇಳ್ತಾರೆ.
ಆ ಕಡೆ ಹೋದ್ರೆ ಉಡುಪಿಯಲ್ಲೂ ಕೂಡ ಯಾರು ಕೂಡ ಗೆದ್ದಿಲ್ಲ ಕಾಂಗ್ರೆಸ್ನಿಂದ. ಹಾಗಾಗಿ ಯಾರಿಗೆ ಉಸ್ತುವಾರಿ ಸಚಿವ ಸ್ಥಾನ ಸಿಗುತ್ತೆ ಜಿಲ್ಲೆಯದ್ದು? ಸೊ ಇದು ಕೂಡ ಪ್ರಶ್ನೆ ಬರುತ್ತೆ. ಎಲ್ಲಾ ವಿಚಾರಗಳ ಬಗ್ಗೆ ಕೆಲವರ ವಿಚಾರಗಳು ಹರಿದಾಡ್ತಾ ಇದೆ. ರಮಣತ್ರಯ ಅವರು ಉಸ್ತುವಾರಿ ಸಚಿವರಾಗಬಹುದು MLC ಆಗಿ ಅನ್ನುವಂಥದ್ದು, ಅಥವಾ BK ಹರಿಪ್ರಸಾದ್ ಅವರು ಉಸ್ತುವಾರಿ ಸಚಿವರಾಗಬಹುದು ಜಿಲ್ಲೆದ್ದು ಅನ್ನುವಂತಹ ವಿಚಾರಗಳು. ಅದೇ ಇರಲಿ, ಚರ್ಚೆಯನ್ನ ಮಾಡೋಣ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲದಾಗಿ ಕಾಂಗ್ರೆಸ್ ವಕ್ತಾರರು ಮೊಹಮ್ಮದ್ ಕುಂಜತ್ತಬೈಲ್ ಅವರು ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ನಮಸ್ತೆ ಸರ್. ನಮಸ್ತೆ. ಜೊತೆಗೆ ಅಭಿನಂದನೆಗಳು ಸರ್, ಯಾಕಂದ್ರೆ ಮುಸ್ಲಿಂ ಸಮುದಾಯದ ಮೊದಲ ನಾಯಕನಿಗೆ ಇದೀಗ ಸ್ಪೀಕರ್ ಸ್ಥಾನ ಸಿಕ್ಕಿರುವಂತದ್ದು, ಅದು ಖಾದರ್ UT ಖಾದರ್ ಅವರಿಗೆ, ನಮ್ಮೆಲ್ಲರ ನಾಯಕರು. ಆತ್ಮೀಯವಾಗಿರುವಂತಹ ಸ್ವಾಗತ, ಜೊತೆಗೆ ಅಭಿನಂದನೆಗಳು ತಮಗೂ ಕೂಡ, ತಮ್ಮ ಪಕ್ಷದ ನಾಯಕರು. ಎಸ್ ಸರ್. ಜೊತೆಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರು, ವಿಶ್ವವಾಣಿ ಜಿತೇಂದ್ರ ಕುಂದೇಶ್ವರ್ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಜಿತೇಂದ್ರ ಕುಂದೇಶ್ವರ್ಗೆ. ನಮಸ್ತೆ ಸರ್. ನಮಸ್ತೆ. ಜೊತೆಗೆ ಜಿತೇಂದ್ರ ಕುಂದೇಶ್ವರ್ ಅವ್ರಿಗೆ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಬೇಕು. ಯಾಕಂತ ಬಂದಾಗ ಇವರು ಕಾಂಗ್ರೆಸ್ನ ಏನು ವಕ್ತಾರರಲ್ಲ, ಬದಲಾಗಿ ಕಳೆದ ಬಾರಿ ನಾನು ಆಗ್ಲೇ ಹೇಳಿದಾಗ ಈ ಹಿಂದೆಯೂ ಕೂಡ ಇವರು ನಮ್ಮ ಅನೇಕ ಪ್ಯಾನೆಲ್ ಡಿಸ್ಕಷನ್ಗಳಲ್ಲಿ ಭಾಗಿಯಾಗಿದ್ರು. ವಿಧಾನಸಭಾ ಚುನಾವಣೆಯ ಹಿನ್ನೆಲೆ ನಡೆದಿರುವಂತಹ ಕೆಲವು ಫಲಿತಾಂಶಗಳ ವಿಚಾರವಾಗಿರ್ಬೋದು, ಅಥವಾ ರಾಜಕೀಯ ವಿಶ್ಲೇಷಣೆಯ ವಿಚಾರವಾಗಿರ್ಬೋದು, ನಿಖರವಾಗಿರುವಂತಹ ಮಾಹಿತಿಗಳ ಜೊತೆಗೆ ಭವಿಷ್ಯವನ್ನ ನೋಡ್ತಿದ್ರು. ನಾನು ನೇರವಾಗಿ ಹೇಳ್ತಾರೆ ಭವಿಷ್ಯವನ್ನ ನೋಡ್ತಿದ್ರು. ಯಾವ ರೀತಿ ಅಂತ ಹೇಳಿದಾಗ ಅವರು ಹೇಳಿರುವಂತಹ ಬಹಳಷ್ಟು ವಿಚಾರಗಳು ಸತ್ಯ ಆಗಿತ್ತು. ಈ ನಾಯಕರು ಈ ಪ್ರದೇಶಗಳಲ್ಲಿ, ಈ ಕ್ಷೇತ್ರಗಳಲ್ಲಿ ಗೆಲ್ತಾರೆ, ಇಂತಿಷ್ಟೇ ಓಟುಗಳಲ್ಲಿ ಗೆಲ್ತಾರೆ ಅನ್ನುವಂಥದ್ದು, ಈ ಪಕ್ಷ ಇಷ್ಟೇ ಸ್ಥಾನಕ್ಕೆ ಹೋಗುತ್ತೆ ಅನ್ನುವಂತಹ ವಿಮರ್ಶೆಗಳನ್ನು ಅವರು ಮಾಡಿದ್ರು ವಿಮರ್ಶಕರಾಗಿ. ಆದ್ರೆ ಹೇಳಿದಂತಹ ಕೆಲವು ವಿಮರ್ಶೆಗಳು ನಿಜ ಆಗಿತ್ತು, ಆ ಭವಿಷ್ಯ ಸತ್ಯ ಆಗಿತ್ತು. ಯಾಕೆ ಈ ವಿಚಾರವನ್ನ ಈಗ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಬಂದಾಗ, ಬಹುಶಃ ಇದನ್ನ ಯಾರು ಕೂಡ ಊಹಿಸಿರ್ಲಿಲ್ಲ. ಬಹುಶಃ ಖಾದರ್ ಅವರು ಕೂಡ ಊಹಿಸಿದಾರೆ ಇಲ್ವೋ ಅನ್ನೋ ನಂಗೆ ಗೊತ್ತಿಲ್ಲ. ಆದ್ರೆ ಖಾದರ್ ಅವರು ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ. ಖಾದರ್ ಅವರು ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ ಅನ್ನುವಂಥದ್ದನ್ನ ಜಿತೇಂದ್ರ ಕುಂದೇಶ್ವರ್ ಅವರು ಇದೇ ಪ್ಯಾನಲ್ ಡಿಸ್ಕಷನ್ ಅಲ್ಲಿ, ನಮ್ಮ ಕುಡ್ಲದ ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಅವ್ರು ಹೇಳಿದ್ರು. ಯಾವ ರೀತಿ ಹೇಳಿದ್ರು, ಅವರು ಹೇಳಿದಂತಹ ಭವಿಷ್ಯ ಯಾವ ರೀತಿ ಇತ್ತು ನೋಡ್ಕೊಂಬನ್ನಿ. ಅಥವಾ ಮುಸ್ಲಿಂ ಬಾಂಧವರು ಅವರ ಓಟ್ಗಳು ಅಲ್ಪಸಂಖ್ಯಾತರ ಓಟ್ಗಳು ಡಿವೈಡ್ ಆದರೆ BJP ಗೆಲ್ತದೆ ಖಂಡಿತ. ಹಾಗಾಗಿ ಅಲ್ಲಿ PFI ಅಥವಾ SDP ಅವರನ್ನ ಖಂಡಿತ ಬೆಂಬಲಿಸುವುದಿಲ್ಲ ಹೋಲ್ಸೇಲ್ ಆಗಿ ಅಂತ ನನ್ನ ಲೆಕ್ಕಾಚಾರ ಇತ್ತು ಅವರ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಖಾದರ್ ಸ್ಪೀಕರ್ ಆಗ್ಬೋದು, DCM ಆಗ್ಬೋದು, ಈಗ ಚಾನ್ಸ್ ಇದೆ DCM ಅಂದ್ರೆ ಗೃಹ ಸಚಿವರದು. ಯಾಕೆ ಉಳ್ಳಾಲದ ಮುಸ್ಲಿಮರು ಒಬ್ಬ ನಮ್ಮ ಸಮುದಾಯದಲ್ಲಿ ಅಥವಾ ಮುಸ್ಲಿಂ ಬಾಂಧವರು ಅವರ ಓಟ್ಗಳು ಅಲ್ಪಸಂಖ್ಯಾತರ ಓಟ್ಗಳು ಡಿವೈಡ್ ಆದರೆ BJP ಗೆಲ್ತದೆ ಖಂಡಿತ. ಹಾಗಾಗಿ ಅಲ್ಲಿ PFI ಅಥವಾ SDP ಅವರನ್ನ ಖಂಡಿತ ಬೆಂಬಲಿಸುವುದಿಲ್ಲ ಹೋಲ್ಸೇಲ್ ಆಗಿ ಅಂತ ನನ್ನ ಲೆಕ್ಕಾಚಾರ ಇತ್ತು ಅವರ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಖಾದರ್ ಸ್ಪೀಕರ್ ಆಗ್ಬೋದು, DCM ಆಗ್ಬೋದು, ಈಗ ಚಾನ್ಸ್ ಇದೆ DCM ಅಂದ್ರೆ ಗೃಹ ಸಚಿವರದು. ಯಾಕೆ ಉಳ್ಳಾಲದ ಮುಸ್ಲಿಮರು ಒಬ್ಬ ನಮ್ಮ ಸಮುದಾಯದಲ್ಲಿ ಇದು ನಾವು ಕರಾವಳಿಯಲ್ಲಿ ಕಮಾಲ್ ಮಾಡಿದ ಅನ್ನುವಂತಹ ಡಿಬೇಟ್ ಮಾಡಿದ್ದಾಗ ಆ ಸಂದರ್ಭಗಳಲ್ಲಿ ಜಿತೇಂದ್ರ ಕುಂದೇಶ್ವರ್ ಹೇಳಿರುವಂತಹ ಮಾತುಗಳು, ಅವರು ನುಡಿದಿರುವಂತಹ ಭವಿಷ್ಯ, ದಟ್ಸ್ ವೈ ಅಭಿನಂದನೆಗಳು ಸರ್ ತಮ್ಗೆ. ನಿಖರವಾಗಿರುವಂತಹ ಭವಿಷ್ಯವನ್ನು ಏನ್ ಹೇಳ್ತೀರಾ ಸರ್? ಈ ಒಂದು ಭವಿಷ್ಯ ನಿಜ ಆಗಿದೆ, ತಾವು ಆಗ್ಲೇ ಹೇಳಿದಿರಿ ಸ್ಪೀಕರ್ ಆಗಬಹುದು ಅನ್ನುವಂಥದ್ದು, ಆಗಿದ್ದಾರೆ. ಎಸ್, ಫಸ್ಟ್ ಎಲೆಕ್ಷನ್ ನಿಮ್ಮಿಂದಲೇ ನಾನು ಬರ್ತೇನೆ. ಈ ಒಂದು ಭವಿಷ್ಯವನ್ನ ತಾವು ನೋಡ್ತಿದ್ದೀರಾ? ನಾನು ಆಗ್ಲೇ ಹೇಳಿದೆ ಖಾದರ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಅದೇ ತಮ್ಗೆ ಗೊತ್ತಿತ್ತು ಅನ್ನುವಂಥದ್ದು ತಾವು ಹೇಳಿದ್ದೀರಾ, ಏನ್ ಹೇಳ್ತೀರಾ? ಅದೇ ಡಿಸ್ಕಷನ್ ಅಲ್ಲಿ ಅವರು ವಿಚಾರ ಸ್ಪಷ್ಟ ಉಳ್ಳವರು, ಒಂದು ವಿಷಯದ ಬಗ್ಗೆ ವಿಚಾರ ಸ್ಪಷ್ಟತೆ ಬೇಕು ಅಂತ. ಈಗ ಕೆಲವರು ಅವರಿಗೆ ಯಾವುದನ್ನು ವಿರೋಧಿಸಬೇಕು, ಹಿಂದೂ ವೋಟ್ ಬ್ಯಾಂಕ್ ಹಾಳಾಗ್ತದೋ, ಮುಸ್ಲಿಂ ವೋಟ್ ಬ್ಯಾಂಕ್ ಹಾಳಾಗ್ತದೋ ಅಂದ್ರೆ, ಯಾಕಂದ್ರೆ ಅಲ್ಲಿ PFI ಇದೆ, ಈ ಕಡೆ BJP ಇದೆ, ಎರಡು ಹಿಡ್ಕೊಂಡು ಎಳಿತಾ ಇರುವಾಗ ಅವರೊಂದು ವಿಚಾರ ಸ್ಪಷ್ಟತೆ ಇಲ್ಲದಿದ್ರೆ ಅಲ್ಲಿ ಅವರು ಏನು ಒಂದೋ BJP ಇದಕ್ಕೆ ಬಲಿಯಾಗ್ತಾರೆ, ಇಲ್ಲ SBAP ಇದಕ್ಕೆ ಬಲಿಯಾಗ್ತಾರೆ. ಹಾಗಾಗಿ ಅವರ ಹತ್ರ ಒಂದು ವಿಚಾರ ಸ್ಪಷ್ಟತೆ ಇದೆ, ಅವರ ಸಮತೂಕದ ವ್ಯಕ್ತಿತ್ವ ಇದೆ ಅಂತ ಹೇಳಿದೆ. ಆ ಸಮತೂಕದ ವ್ಯಕ್ತಿತ್ವ ಯಾಕೆ ಅಂದ್ರೆ ಒಬ್ಬ ಸ್ಪೀಕರಿಗೆ ಬೇಕಾಗ್ತದೆ ಮೈಂಟೈನ್ ಮಾಡ್ಲಿಕ್ಕೆ, ಆಲಿಸ್ಲಿಕ್ಕೆ ಮತ್ತೆ ಹೇಳಲಿಕ್ಕೆ. ಅವರು LLB ಮಾಡಿದ್ದಾರೆ. ಮತ್ತೆ ನಾವು ಅವರ ಜೊತೆ ಇಲ್ಲಿ ಮಾತಾಡುವಾಗ ತುಂಬಾ ಕಡೆಗಳಲ್ಲಿ ಅವರ ಪ್ರಶ್ನೆಗಳನ್ನು ಕೇಳುವಾಗ ಯಾವತ್ತು ಸಿಕ್ಕಿ ಬೀಳುವಂಥದ್ದು ಅಥವಾ ಏನು ಜಾರಿಕೊಂಡು ಅಂದ್ರೆ ಅದನ್ನ ಕರೆಕ್ಟ್ ಸಂತುಲಿತವಾಗಿ ಮಾತಾಡ್ತಾರೆ. ಮತ್ತೆ ಜಾರಿಕೊಂಡು ಹೋಗುವ ಕಲೆಯೂ ಗೊತ್ತಿದೆ, ಅಂದ್ರೆ ಮೇಂಟೈನ್ ಮಾಡುವ ಕಲೆಯೂ ಗೊತ್ತಿದೆ. ಹಾಗಾಗಿ ಮತ್ತೆ ಅವರು ಏನು ಸಚಿವ ಸ್ಥಾನವೇ ಬೇಕು ಹೇಳುವಂತ ಒಂದು ಹಣ ಮಾಡಬೇಕು ರಾಜಕೀಯದಲ್ಲಿ, ಹಾಗೆ ಅಂದ್ರೆ ಅವರು ಏನು ಹುಟ್ಟ ಶ್ರೀಮಂತರು, ಅಗರ್ಭ ಶ್ರೀಮಂತರು. ಅವರ ತಮ್ಮನು ಕೂಡ ದೊಡ್ಡ ಉದ್ಯಮಿಗಳು, ಎಲ್ಲ ಆಸ್ಪತ್ರೆಯಲ್ಲೇ ಇದೆ ಡಾಕ್ಟರು. ಹೀಗಾಗಿ ಅವರು ಹಣ ಮುಖ್ಯ ಉದ್ದೇಶ ಅಲ್ಲ.
ಹಣವಾಗ್ತದೆ ಒಂದು ಸೈಡಲ್ಲಿ ಆಗ್ತಾ ಇರ್ತದೆ, ಅದರ ಜೊತೆಗೆ ಅವರಿಗೆ ವ್ಯಕ್ತಿತ್ವ ವಿಕಾಸನ ಮತ್ತೆ ಏನಾದರೂ ಒಂದು ಸಾಧನೆ ಮಾಡಬೇಕು ಎನ್ನುವಂಥದ್ದಿದೆ ರಾಜಕೀಯದಲ್ಲಿ. ಸಚಿವನ ಸ್ಥಾನ ಸಿಕ್ಕಿದ್ರೆ ಹೇಳಿದಾಗೆ ಆಚೆ ಈಚೆ ಇವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಏನು ಅವ್ರ ಹತ್ರ ಕೇಳಿಕೊಂಡು ಇರ್ಬೋದು. ಆದರೆ ಇವರಿಗೆ ಕಾನೂನನ್ನೂ ಕಲಿತಿದ್ದಾರೆ, ಅಲ್ಪಸಂಖ್ಯಾತ ಅನ್ನುವಂಥ ವಿಶೇಷ ಕೂಡ ಅಂದರೆ ಒಂದು ವಿಶೇಷ ಏನು ಕೋಟ ಕೂಡ ಅವರ ಪಾಲಿಗಿದೆ. ಮತ್ತು UT ಫರೀದ್ ಅವರು ಬಹಳ ಒಂದು ರಾಜಕೀಯ ಒಂದು ಹಿರಿಯರು. ಮತ್ತೆ ಸ್ಪೀಕರ್ ಇರುವಂಥದ್ದು ಉಳಿದ ಭಾಗದ ಜನರಿಗೆ, ಆ ಭಾಗದ ಜನರಿಗೆ ಅದರಲ್ಲಿ ಹಣ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಸುಮ್ಮನೆ ಕೂತ್ಕೊಳ್ಬೇಕು, ಬೊಬ್ಬೆ ಹೊಡಿತಾ ಇರಬೇಕು, ನಮ್ಗೆ ಆ ಕಡೆ ಈ ಕಡೆ ಹೋಗಿ ಉದ್ಘಾಟನೆ ಮಾಡಬೇಕು, ಅಲ್ಲಿ ಕೆಲಸ ಮಾಡಿಸ್ಬೇಕು ಅಂತ ಎಲ್ಲ ಆ ಥರದ ಮೆಂಟಾಲಿಟಿಗೆ ಇದ್ದರೆ ಇವರು ಸ್ಪೀಕರ್ನ ನಿಜವಾದ ಮೌಲ್ಯದ ಬಗ್ಗೆ ಇವರಿಗೆ ಅರಿವಿದೆ. ಅಂದರೆ ಹಾಗಾಗಿ ಅದು ಖಂಡಿತ ಬಂದರೆ ಇವರು ಬಿಡ್ಲಿಕ್ಕಿಲ್ಲ ಎನ್ನುವಂತ ನನಗೊಂದು ಭಾವನೆ ಇತ್ತು. ಹಾಗಾಗಿ ನಾನೊಂದು ಹೇಳಿದೆ, ಮತ್ತೆ ಸ್ಪೀಕರೇ ಸಿಗ್ತದೆ ಎನ್ನುವಂಥದ್ದು ಯಾವುದು ಅದೇ ಸಿಗ್ತದೆ ಅಂತ, ಅಂದ್ರೆ ಅದಕ್ಕೆ ಯೋಗ್ಯರಿದ್ದಾರೆ, ಮತ್ತೆ ಅದಕ್ಕೆ ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಇರ್ತದೆ. ಯಾಕಂದ್ರೆ ಸ್ಪೀಕರ್ ಅನ್ನುವಂಥದ್ದು ಹೌದು ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಇರ್ತದೆ. ಸ್ಪೀಕರ್ ಅನ್ನುವಂಥದ್ದು ಹೌದು ಊಹೆ ಕೂಡ ನಾವು ನೇರವಾಗಿ ಸ್ಪೀಕರ್ ಅನ್ನುವಂಥ ಸ್ಥಾನಕ್ಕೆ ನೋಡಲ್ಲ. ನಾವು ಟಾರ್ಗೆಟ್ ಇರುವಂತದ್ದು ಬೇರೆ ಇಂಧನ ಸಚಿವರ ಅಥವಾ ಬೇರೆ ಬೇರೆ ಹೌದು ಆಗಿರ್ಬೋದು, ಅಥವಾ ಬೇರೆ ಬೇರೆ ಸಚಿವರ ಸ್ಥಾನಕ್ಕೆ ಆರೋಗ್ಯ ಸಚಿವರು ಕೂಡ ಆಗಿದ್ರು. ಹೌದು, ಹಾಗಿದ್ದಾಗ ಸ್ಪೀಕರ್ ಅನ್ನುವಂಥದ್ದು ತಮ್ಮ ಕಣ್ಣಿಗೆ ಬಿದ್ದು 224 ಕ್ಷೇತ್ರಗಳಲ್ಲಿ ಸ್ಪೀಕರ್ ಆಗುವಂಥದ್ದು ಒಂದೇ. ಹೌದು, ಗೃಹ ಸಚಿವರಾಗ್ಬೋದು, ವಿಪಕ್ಷ ಏನು ತುಂಬ ಇದೆ, 30 ಜಿಲ್ಲೆ ಸಚಿವರಾಗ್ಬೋದು. ಹಾಗಾಗಿ ನನಗೊಂದು ಅಂದರೆ ಸ್ಪೀಕರ್ ಬಗ್ಗೆ ನನಗೆ ಅವರು ಆಗುವುದು ಅಂತ ಒಂದು ಅವರ ಒಂದು ಈ ಭಾಗದಲ್ಲಿ KS ಹೆಗ್ಡೆ ಅವರು ಎಲ್ಲ ಇದ್ರಲ್ಲ ಹಿಂದೆ ರಾಜ್ಯಸಭೆಗೆ, ಹಾಗೆ ಈ ದಕ್ಷಿಣ ಕನ್ನಡದಿಂದ ಒಂದು ಸ್ಪೀಕರ್ ಹುದ್ದೆಗೆ ಇವರು ಆಗ್ಬೋದು ಅಂತ ನನಗೆ ಅನಿಸಿತು. ಅಂದರೆ ಮತ್ತೆ ಕಾಂಗ್ರೆಸ್ನಲ್ಲಿ ಆ ರೀತಿಯ ಒಂದು ಅವಕಾಶ ಕೂಡ ಇದೆ. ಮತ್ತು ಇದಕ್ಕಿಂತ ಮುಖ್ಯವಾಗಿ ಅವರಿಗೆ ಇಲ್ಲಿ ಸಚಿವ ಸ್ಥಾನ ಅವರಿಗೆ ಸಿಗುವುದಕ್ಕಿಂತ ಬೇರೆಯವರಿಗೆ ಸಿಗಬೇಕು ಎನ್ನುವಂಥದ್ದು ವಿಷಯ ಅಲ್ಲಿ ಸ್ವಲ್ಪ ಇತ್ತು. ಯಾಕೇಳಿದ್ರೆ ಇವರು ಸಚಿವರಾದರೆ ಇವರು ಉಸ್ತುವಾರಿ ಸಚಿವರಾಗ್ತಾರೆ. ಈಗ ಇಲ್ಲಿ ಸೀನಿಯರ್ ಸಹ್ಯಾದ್ರಿ ಅವರು ಮಂಜುನಾಥ್ ಭಂಡಾರಿ, ಹಾಗೆ ಮತ್ತೆ ನಮ್ಮ ಇವರು ಬಿಲ್ಲವರ ಮುಖಂಡರಾಗಿದ್ದರು, ರಾಜ್ಯಸಭಾ ಸದಸ್ಯರು ಹರಿಪ್ರಸಾದ್, BK ಹರಿಪ್ರಸಾದ್ ಅವರು ಪ್ರಬಲ ದಾವೇದಾರ್ ರೇಸ್ನಲ್ಲಿದ್ದಾರೆ. ಈಗ ಇಬ್ರಿಬ್ರು ರೇಸಲ್ಲಿದ್ದಾರೆ. ಮಂಜುನಾಥ್ ಭಂಡಾರಿ ಇಬ್ಬರಿಗೂ ನೇರವಾಗಿ ಹೈಕಮಾಂಡ್ನ ಡೈರೆಕ್ಟ್ ಲಿಂಕ್. ಇವತ್ತು ಕೂಡ ನೋಡಿ, ಅವರು ನಾಮಪತ್ರಕ್ಕೆ ಅರ್ಜಿ ಸಲ್ಲಿಸಿದಾಗ, ಸ್ಪೀಕರ್ ಹುದ್ದೆಗೆ ನಾಮಪತ್ರ ಸಲ್ಲಿಸಿದಾಗ ಅಲ್ಲಿ ಜೊತೆಗೆ ಇದ್ದವರು ಹರೀಶ್ ಕುಮಾರ್ ಮತ್ತೆ ನಮ್ಮ ಮಂಜುನಾಥ್ ಭಂಡಾರಿ ಸಹ್ಯಾದ್ರಿದು. ಅಂದ್ರೆ ಅವರಿಗೂ ಇಷ್ಟ ಆಗಿದೆ ಅಂತ. ನೆಕ್ಸ್ಟ್ ಅವರ ಇಲ್ಲಿ ಸಚಿವ ಸ್ಥಾನದ ರೇಸಿಗೆ ಒಬ್ರು ಪ್ರಬಲ ದಾವೇದಾರ್ ಹೋದ್ರು. ಇನ್ನು ಹರಿಪ್ರಸಾದ್ ಬಂದರೂ ಕೂಡ ಏನು ಮಂಜುನಾಥ್ ಭಂಡಾರಿಗೆ ಸಿಗುದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಒಬ್ಬರು ದಾವೇದಾರ್ ಹೋದ್ರು. ಹಾಗಾಗಿ ಸ್ಪೀಕರ್ ಮಾಡುವಲ್ಲಿ ಇವರ ಅಂದರೆ ಅವರ ಒಂದು ಸಹಾಯವೂ ಇದೆ. ಹಾಗಾಗಿ ಸ್ಪೀಕರ್ ಸ್ಥಾನ ಸಿಕ್ಕಿದೆ. ಅಂದ್ರೆ ಅವರು ಒಪ್ಪಿದ್ದಾರೆ, ಮತ್ತೆ ಅದರ ಔನ್ನತ್ಯದ ಅರಿವಿದೆ, ಮತ್ತೆ ಅವರಿಗೆ ಕಳಿಸಬೇಕಾಗಿದೆ. ಮತ್ತೆ ಹಾಗಾಗಿ ಅದು ಎಲ್ಲ ಒಂದು ಕಾಕತಾಳೀಯವೂ ಆಯ್ತು, ಮತ್ತೆ ಅದೊಂದು ಸಕಾಲಿಕವೂ ಆಯ್ತು. ಅಂತೂ ಇಂತೂ ಅರ್ಹವಾಗಿ ಸಿಕ್ಕಿದೆ. ಇದು ಕಾದವರಿಗೆ ಸ್ಪೀಕರ್ ಸ್ಥಾನ ಸಿಕ್ಕಿರೋದು. ನಾನು ಬರ್ತೇನೆ ಕಾಂಗ್ರೆಸ್ ವಕ್ತಾರರ ಜೊತೆ ಫಸ್ಟ್ ಸೆಕ್ಷನ್ ತೆಗೆದುಕೊಳ್ಬೇಕು. ಬಿಫೋರ್ ದಟ್ ಒಂದು ಕರೆ ಇದೆ, ನಾನು ಕರೆ ಸ್ವೀಕಾರ ಮಾಡಿ ಬರ್ತೀನಿ ಸರ್. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಹಲೋ, ನಮಸ್ತೆ ಸರ್. ನಿತಿನ್ ನಮಸ್ಕಾರ. ನಮಸ್ತೆ ಸರ್. ಜಿತೇಂದ್ರ ಕುಂದೇಶ್ವರ್ ಅವರಿಗೂ ನಮಸ್ಕಾರ. ಅಂದ್ರೆ ನೋಡಿ, ಇವಾಗ ನಾವು ನೋಡಿದ ಎರಡೂ ಜಿಲ್ಲೆಯ ಒಂದು ಪ್ರಬುದ್ಧ ರಾಜಕೀಯದಲ್ಲಿ ನಾನ್ ಕಾಂಟ್ರವರ್ಷಿಯಲ್ ಪರ್ಸನ್ ಅಂತ ಯಾರಾದ್ರೂ ಇದ್ರೆ ಅದು UT ಖಾದರ್. ಅದು ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಯಾವ್ದಾದ್ರೂ ಒಂದು ಇದ್ರಲ್ಲಿ ಸಿಕ್ಕಾಕೊಳ್ತಾರೆ. ಆದ್ರೆ ಇಷ್ಟರವರೆಗೆ ಇದು ನಾನ್ ಕಾಂಟ್ರವರ್ಷಿಯಲ್ ಪರ್ಸನ್ ಅಂತ ಎರಡು ಜಿಲ್ಲೆಯಲ್ಲಿ ಇದ್ರೆ ಅದು UT ಖಾದರ್. ಈಸ್ ರೈಟ್ ಪರ್ಸನ್ ಇನ್ ರೈಟ್ ಚೇರ್. ನಮಿಗೂ ಹೆಮ್ಮೆ ಇದೆ, ಇದು ಸ್ಥಾನಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಅಂದ್ರೆ. ನಾನು ನ್ಯೂಟ್ರಲ್ ಪರ್ಸನ್ ಆಗಿ ಮಾತಾಡ್ತಾ ಇದ್ದೀನಿ. ಎಲ್ಲಾದ್ರೂ ಅವ್ರು ಸಿಕ್ಕಾಕೊಂಡಿದ್ದಾರೆ, ಯಾವುದೇ ಕಾಂಟ್ರವರ್ಷಿಯಲ್ ಎಲ್ಲಾದ್ರೂ ಸಿಕ್ಕಾಕೊಂಡಿದ್ದಾರೆ ಒಂದು ನೋಡಿ ಅವರ ಸ್ಟೇಟ್ಮೆಂಟ್. ಇಷ್ಟು ರಾಜಕೀಯ ಗೊಂದಲದಲ್ಲಿ ಏನಾದ್ರೂ ಮಾಡ್ಕೊಳ್ಳಿ, ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಯಾವ್ದ್ರಲ್ಲಾದ್ರೂ ಅವರು ಒಂದು
ಎಲ್ಲಾದ್ರೂ ಸಿಕ್ಕಾಕೊಂಡಿದ್ದಾರೆ ನೋಡಿ. ಒಂದೇ ಒಂದು ಕಾಂಟ್ರವರ್ಷಿಯಲ್ ಅಲ್ಲಿ ಇಷ್ಟರವರೆಗೆ ಸಿಕ್ಕಾಕೊಂಡಿಲ್ಲ. ಎಷ್ಟು ಹಿಂದೂ ಮುಸ್ಲಿಮು ಮತ್ತೆ ಏನು ಇದರಲ್ಲಿ ಆಗಿರುವಾಗ ಈಸ್ ರೈಟ್ ಪರ್ಸನ್ ಟು ರೈಟ್ ಚೇರ್ ಅಲ್ಲ ಅಲ್ಲ ಜಿತೇಂದ್ರ ಸರ್? ಹೌದೌದು, ಖಂಡಿತ. ನೋಡಿ ಅವರ ಹಿಸ್ಟ್ರಿ ನೋಡಿ ಅಲ್ಲ, ಸಚಿವರಾಗಿದ್ರು. ಅದು ಉಳ್ಳಾಲದಂತ ಜಾಗದಲ್ಲಿ ಇರುವಾಗ ಯಾರಾದ್ರೂ ಓಕೆ ಸರ್, ಓಕೆ, ಥ್ಯಾಂಕ್ ಯು. ದಿಸ್ ಇಸ್ ಮೈ ಒಪಿನಿಯನ್ ಅಂತ ನಾನು ಹೇಳ್ತಾ ಇದ್ದೀನಿ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್, ಧನ್ಯವಾದಗಳು. ಎಸ್ ಸರ್, ಜೊತೆಗೆ ಕಾಂಗ್ರೆಸ್ ವಕ್ತಾರರು ಮೊಹಮ್ಮದ್ ಕುಂಜತ್ ಬಾಯ್ಲ್ ಅವರು ಸರ್. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ಸದನವನ್ನು ನಡೆಸಬೇಕಾದರೆ ಸದನದ ಆ ಪಟ್ಟುಗಳನ್ನು ಅರಿತುಕೊಳ್ಳಬೇಕು. ಮತ್ತೆ ಅಲ್ಲಿರುವಂಥ 223 ಸದಸ್ಯರ ಅವರು ಪ್ರತಿನಿಧಿಸುವಂತಹ ಆ ಪ್ರದೇಶದ ಸಮಸ್ಯೆಯನ್ನು ಹೇಳಲಿಕ್ಕಿರುವಂಥ ಜಾಗ ಅಂತ ಹೇಳಿದರೆ ಸದನ. ಈ ಸದನಕ್ಕೆ ಗೌರವ ಇದೆ, ಘನತೆ ಇದೆ. ಇದರ ಘನತೆ ಮತ್ತು ಗೌರವವನ್ನು ಕಾಪಾಡಿಕೊಳ್ಳಬೇಕಾದಂಥ ಅರ್ಹ ವ್ಯಕ್ತಿ ಯಾರು ಅಂತೇಳಿ ಪಕ್ಷ ಹುಡುಕಿದಾಗ UT ಖಾದರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕಂಡುಬಂತು. ಬಟ್ ಅವರ ಮೇಲೆ ದೊಡ್ಡ ರೀತಿಯಲ್ಲಿ ನಂಬಿಕೆ ಮತ್ತು ವಿಶ್ವಾಸವನ್ನು ಇಟ್ಟುಕೊಂಡಿದ್ದಾರೆ. ಯಾಕೆಂದರೆ ಸ್ಪೀಕರ್ ಸ್ಥಾನ ಅಷ್ಟು ಸುಲಭದ ಸ್ಥಾನ ಅಲ್ಲ ಅದು. ಯಾಕೆಂತ ಹೇಳಿಕ್ಕೆ ನೋಡಲಿಕ್ಕೆ ಸಭಾಧ್ಯಕ್ಷ, ಆದರೆ ಎಲ್ರಿಗೂ ಕೂಡ ನ್ಯಾಯವನ್ನು ಒದಗಿಸಿಕೊಡ್ಬೇಕು. ಯಾಕಂತ ಹೇಳಿದರೆ ಆಡಳಿತ ಪಕ್ಷದ ಒಬ್ಬ ವ್ಯಕ್ತಿಯಾಗಿ ಸ್ಪೀಕರ್ ಆಗಿ ಆಯ್ಕೆಯಾದರೂ ಕೂಡ ವಿರೋಧ ಪಕ್ಷದವರ ಅಥವಾ ಬೇರೆ ಬೇರೆ ಕ್ಷೇತ್ರ ಪ್ರತಿನಿಧಿಸುವಂತಹ MLAಗಳ ಆ ಮಾತನ್ನು ನಾವು ಆಲಿಸಬೇಕು. ಸರ್ಕಾರವನ್ನು ಸರಿದಾರಿಸಲಿ ನಡೆಸುವಂತಹ ಆ ಒಂದು ಡೈರೆಕ್ಷನನ್ನು ಕೊಡುವಂಥದ್ದು ಸ್ಪೀಕರ್ ಅವರ ಆದ್ಯ ಕರ್ತವ್ಯ. ಸರ್ಕಾರ ಯಾವ ಕಡೆಗೆ ಹೋಗ್ತಾ ಇದೆ, ಸರ್ಕಾರಕ್ಕೆ ಲಗಾಮು ಹಾಕುವಂಥದ್ದು, ಆಡಳಿತ ಪಕ್ಷವನ್ನು ನಡೆಸುವಂತಹ ರೀತಿ, ವಿರೋಧ ಪಕ್ಷದವರು ಆಡಳಿತ ಪಕ್ಷವನ್ನು ತರಾಟೆಗೆ ತೆಗೆದುಕೊಂಡಾಗ ಸರ್ಕಾರಕ್ಕೆ ಡೈರೆಕ್ಷನನ್ನು ಕೊಡುವಂಥವರು ಸ್ಪೀಕರ್. ಇದು ಗೌರವದ ಹುದ್ದೆ, ನಿಜವಾಗ್ಲೂ ಗೌರವ ಹುದ್ದೆ. ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಶಾಸಕನಿಗೆ ಅವಿರೋಧವಾಗಿ ಇವಾಗ, ಯಾಕೆಂದರೆ ಸ್ಪೀಕರ್ ಸ್ಥಾನ ಯಾವತ್ತೂ ಕೂಡ ಅವಿರೋಧವಾಗಿ ಆಯ್ಕೆ ಆಗುವಂಥದ್ದು. ಯಾರು ಆಡಳಿತ ಪಕ್ಷ ನಡೆಸ್ತಾರೆ ಅವರ ಕಡೆಗೆ ಅದು ಹೋಗುವಂಥದ್ದು ಇದ್ದದ್ದೇ. ಆದರೆ ಖಾದರ್ ಅವರ ಮೇಲೆ ಎಲ್ರಿಗೂ ಕೂಡ ನಂಬಿಕೆ ಇದೆ. ವಿರೋಧ ಪಕ್ಷದ ಉಪನಾಯಕನಾಗಿದ್ದುಕೊಂಡು ಸದನದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಕಡೆಯ ವಿಚಾರವನ್ನು ಎತ್ತಿ ಸರ್ಕಾರವನ್ನು ತರಾಟೆಗೆ ತಗೊಂಡು ಇದ್ರು. ಹೌದು, ತರಾಟೆಗೆ ತಗೊಂಡುಕೊಂಡಿದ್ರು. ಇವಾಗ ಅದೇ ಸ್ಥಾನದಲ್ಲಿ ಯಾರನ್ನ ಸಂಬೋಧಿಸಿ ಮಾತನಾಡುತ್ತಿದ್ದರು ಖಾದರ್ ಅವರು, ಈಗ ಅದೇ ಸ್ಥಾನದಲ್ಲಿ ಅವರಲ್ಲಿ ಕುಳಿತುಕೊಳ್ಳಬೇಕಾಯಿತು ಸ್ಪೀಕರ್ ಆಗಿ. ನ್ಯಾಯ ಅವರು ಕೊಡಬೇಕು, ನ್ಯಾಯ ಕೊಡ್ತಾರೆ ಎಂಬ ನಿರೀಕ್ಷೆಯಲ್ಲಿ ಜನರು ಇದ್ದಾರೆ, ಮತ್ತೆ ಶಾಸಕರು ಇದ್ದಾರೆ ಅಂತೇಳಿ, ಮತ್ತೆ ಅವರು ಪಕ್ಷಾತೀತವಾಗಿ ನಡೆದುಕೊಳ್ಳುವಂಥ ವ್ಯಕ್ತಿ ಅಂತೇಳಿ ಇವಾಗಲೇ ನಮಗೆ ಗೊತ್ತಾಗಿದೆ. ಎಷ್ಟು ಖುಷಿ ಇದೆ ಸರ್ ಖಾದರ್ ಅವರಿಗೆ ಈ ಸ್ಥಾನ ಸಿಕ್ಕಿದ್ದು? ನೋಡಿ, ರಾಜಕೀಯದಲ್ಲಿ ಸೋಲು ಗೆಲುವು ಇದು ಇದ್ದದ್ದೇ. ರಾಜಕೀಯದಲ್ಲಿ ಅವಿರೋಧ ಆಯ್ಕೆ ಆಗುವಂಥದ್ದು ವಿಚಾರದಲ್ಲಿ ಬಂದಾಗ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಅವಿರೋಧವಾಗಿ ಆಯ್ಕೆಯಾಗಲಿಕ್ಕೆ ಬಿಡುವುದಿಲ್ಲ. ಕೆಲವು ಸಂದರ್ಭದಲ್ಲಿ ಕೊಡುಕೊಳ್ಳುವಿಕೆ ಇದೆ. ಈಗ ಖಾದರ್ ಅವರು ಆ ಸ್ಥಾನಕ್ಕೆ ಅವರು ಹೋದಾಗ ನಾವೆಲ್ಲರೂ ಖುಷಿ ಪಟ್ಕೊಳ್ಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಶಾಸಕ ನಮ್ಮ ಕರ್ನಾಟಕ ರಾಜ್ಯದ ಸ್ಪೀಕರ್ ಆಗಿದ್ದೆ ಅಂತ ಹೇಳಿದರೆ ನಾವು ಖುಷಿ ಪಟ್ಟುಕೊಳ್ಬೇಕು. ನಾನು ಇದರಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತೇಳಿ ಭೇದ ಇದು ಮಾಡೋಕ್ಕೆ ಹೋಗ್ತಾ ಇಲ್ಲ. ಖುಷಿಯಾಗಿರ್ಬೋದು ಮುಸಲ್ಮಾನರಿಗೆ, ಯಾಕೆಂತೇಳಿ ನಮ್ಮ ಸಮುದಾಯದ ಒಬ್ಬ ಅದರಲ್ಲಿ ಕೂಡ ಬ್ಯಾರಿ ಸಮುದಾಯದ ಒಬ್ಬ ವ್ಯಕ್ತಿ ಸ್ಪೀಕರ್ ಆದ ಅಂತೇಳಿ ಅಲ್ಲಿ ಅಲ್ಲ, ನಾವು ಅದನ್ನ ನೋಡಿಕೊಳ್ಳುವಂಥದ್ದಲ್ಲ. ನಮ್ಮ ಸಂವಿಧಾನ ಹೇಳಿರೋದು ಸಮಾನತೆ. ಸಮಾನತೆಯನ್ನು ನೋಡಿಕೊಳ್ಳುವಾಗ ಖಾದರನ್ನು ನಾವು ಒಬ್ಬ ಸ್ಪೀಕರ್ ಆಗಿ ಶಾಸಕನಾಗಿ ಮತ್ತೆ ಸ್ಪೀಕರ್ ಆಗಿ ನೋಡ್ತೇವೆ ಹೊರತು ಸಮುದಾಯದ ಬಗ್ಗೆ ನಾನಂತೂ ನೋಡ್ತಾ ಇಲ್ಲ. ಯಾಕೆಂತ ಹೇಳಿದರೆ ಸಮುದಾಯದ ಬಗ್ಗೆ ನೋಡಿಕೊಳ್ಳುವಂಥದ್ದು ಸಮಯ ಅಲ್ಲ ಇದು. ಯಾಕೆಂತೇಳಿ ನ್ಯಾಯವನ್ನ ಕೊಡ್ಲಿಕ್ಕೆ ಮೇಲೆ ಜಡ್ಜಿಯಾಗಿ ಕುಳಿತುಕೊಂಡವ ಸಮುದಾಯದ ಪ್ರತಿನಿಧಿ ಅಂತೇಳಿ ಹೇಳುವ ಬದಲಿಗೆ ಅವ ಎಲ್ಲರ ಪ್ರತಿನಿಧಿ, ಎಲ್ಲರ ಪ್ರತಿನಿಧಿ ಅವ. ಯಾಕೆ ನ್ಯಾಯ ಕೊಡುವವರು ಜಡ್ಜಿ. ರಾಜಕೀಯ ರಹಿತವಾಗಿ ರಾಜಕೀಯ ಪಕ್ಷದ ಸದಸ್ಯ MLA ಆಗಿ ಗೆದ್ದರೂ ಕೂಡ ರಾಜಕೀಯ ಪಕ್ಷದ ಸದಸ್ಯತ್ವವನ್ನು ರಾಜೀನಾಮೆ ಕೊಡಬೇಕಾಗ್ತದೆ ಸ್ಪೀಕರ್ ಆಗುವಂತ. ಯಾಕಂದ್ರೆ ನಾನು ರಾಜಕೀಯ ರಹಿತ ಆಗಿರುವ ವ್ಯಕ್ತಿ ಅಂತೇಳಿ ಜನರ ನಿರೀಕ್ಷೆಗೆ ತಕ್ಕಂತೆ ಅವರು ಕೆಲಸ ಮಾಡ್ತಾರೆ ಅಂತೇಳಿ ನಂಬಿಕೆ ಇದೆ. ಸಭಾಧ್ಯಕ್ಷನ ಸ್ಥಾನ ಅನ್ನೋದು ಒಂದು ಗೌರವಯುತವಾದಂತಹ ಸ್ಥಾನ. ಆ ಸ್ಥಾನದಲ್ಲಿ UT ಖಾದರ್ ಅವರು ಆಯ್ಕೆಯಾಗಿದ್ದಾರೆ ಬಂದಾಗ ಅದು ಕೂಡ ಖುಷಿ ತರುವಂತಹ ಸಂಗತಿ ಇಡೀ ಸಮುದಾಯಕ್ಕೆ, ನೋ ಡೌಟ್. ಆ ಒಂದು ವಿಚಾರಗಳಲ್ಲಿ ಕುಂದೇಶ್ವರ ಏನ್ ಹೇಳ್ತೀರಾ ಸರ್? ಮುಸ್ಲಿಂ ಸಮುದಾಯದ ಮೊದಲ ನಾಯಕನಿಗೆ ಈ ಒಂದು ಪಟ್ಟ ರಾಜ್ಯದಲ್ಲಿ ಸಿಕ್ಕಿರುವಂತದ್ದು. ಅದೇ ಒಂದು ಇಂತಹ
ಕೋಟಾಗಳು ಇರುವುದರಿಂದ ಕಾಂಗ್ರೆಸ್ನ ಒಂದು ವೈಶಿಷ್ಟ್ಯ. ಅಂದ್ರೆ ಅವರಿಗೆ ಆಯ್ಕೆಗಳು ಕೂಡ ಅಚ್ಚರಿಯನ್ನ ತರ್ತದೆ. ಈಗ ಮುಖ್ಯವಾಗಿ ಅಲ್ಲಿ ಏನು ನಿಜವಾಗಿ ನಡೆದದ್ದು ಏನು ಹೇಳಿದ್ರೆ, ಯಾರು ಕೂಡ ಕಾಂಗ್ರೆಸ್ನಲ್ಲಿ ಸ್ಪೀಕರ್ ಆಗ್ಲಿಕ್ಕೆ ಮುಂದೆ ಬರಲಿಲ್ಲ. ಆದರೆ ಇದನ್ನು ಸಮರ್ಥವಾಗಿ ಅದನ್ನೊಂದು ಅವಕಾಶ, ಅದೊಂದು ಒಳ್ಳೆ ಅವಕಾಶವಾಗಿ ಪರಿವರ್ತನೆ ಮಾಡಿಕೊಂಡು ಇವರು ಖಾದರ್ ಅವರು ಅದನ್ನು ಸ್ವೀಕಾರ ಮಾಡಿದ್ದಾರೆ. ಸತ್ಯ, ಇದೊಂದು ಹೆಮ್ಮೆ. ನಮ್ಮ ಈ ಭಾಗದಲ್ಲಿ ಯಾಕೆ ಹೆಮ್ಮೆ ಹೇಳಿದರೆ, ಅದರದ್ದು ಮೌಲ್ಯ ಹೇಗೆ ಇರ್ತದೆ ಅಂತ ನಾನು ಅಲ್ಲಿ ಒಂದು ವಿಧಾನಸಭೆ ಅಧಿವೇಶನದಲ್ಲಿ ನಾನು ವರದಿ ಮಾಡಲಿಕ್ಕೆ ಹೋಗಿದ್ದೇನೆ. ಅಲ್ಲಿ ಹೇಗಿರ್ತದೆ ಹೇಳಿದರೆ, ಒಳಗೆ ಹೋಗುವಾಗ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇರ್ತದೆ ಮತ್ತು ಕೆಲವೊಂದು ಹೊಸದಾಗಿ ಬರುವವರಿಗೆಲ್ಲ ವಿಚಾರಗಳನ್ನು ಹೇಳ್ತಾರೆ. ಅಂದರೆ ಕಾಲ ಮೇಲೆ ಕಾಲು ಹಾಕ್ಲಿಕ್ಕಿಲ್ಲ, ಮಾತಾಡ್ಲಿಕ್ಕಿಲ್ಲ. ಅಲ್ಲಿ ಅವ್ರು ಬರುವಾಗ ಎದ್ದು ನಿಂತ್ಕೊಳ್ಬೇಕು, ಅವ್ರು ಕೂತ ಮೇಲೆ ಕೂತ್ಕೊಳ್ಬೇಕು. ಸ್ಪೀಕರ್ ಬರೋ ಮುಂಚೆ ಹೇಳ್ತಾರೆ ಒಂದು, ಅಂದ್ರೆ ಅದು ಹೇಗಿರ್ತದೆ ಅಂದ್ರೆ, ಒಂದು ರಾಜನಿಗೆ ಏನು ಸಿಗಬೇಕಾದ ಮರ್ಯಾದೆ ಅಲ್ಲಿ ಮುಖ್ಯಮಂತ್ರಿಗೆ ಮರ್ಯಾದೆ ಇಲ್ಲ. ಬಂದಾಗ ಎದ್ದು ನಿಲ್ಬೇಕಲ್ಲ, ಕೂತ್ಕೊಂಡು. ಅಲ್ಲಿರುವಂತದ್ದು ಸ್ಪೀಕರ್, ಸಭಾಧ್ಯಕ್ಷ. ಅವರು ಬರೋ ಮುಂಚೆ ಒಬ್ರು ಬಂದು ಹೇಳ್ತಾರೆ ಈಗ ಬರ್ತಾ ಇದ್ದಾರೆ ಅಂತ, ನಾವು ಬರ್ಬೇಕು. ಅವ್ರು ಬಂದಾಗ ಎಲ್ಲರೂ ಎದ್ದು ನಿಲ್ಬೇಕು. ಎಲ್ಲರೂ ಯಾರಿದ್ದಾರೆ ಎಲ್ಲರೂ ಅವ್ರು ಬಂದು ಕೂತ್ಕೊಂಡ ಮೇಲೆ ಉಳಿದವ್ರು ಕೂತ್ಕೊಳ್ಬೇಕು. ಆಮೇಲೆ ನಾವು ಮಾತಾಡ್ಲಿಕ್ಕಿಲ್ಲ. ಮತ್ತೆ ಯಾರಾದ್ರೂ ಕಾಲ್ ಮೇಲೆ ಎಲ್ಲ ಹಾಕಿದ್ರೆ ತಕ್ಷಣ ಅಲ್ಲಿ ಬಂದು ಅವ್ರದ್ದು ಅಂದ್ರೆ ಕಾಲನ್ನ ಕೆಳಗಿಳಿಸ್ತಾರೆ ಮಾರ್ಷಲ್ಸ್. ಹಾಗಾಗಿ ಅಂದ್ರೆ ಅಲ್ಲಿ ಅವರ ಒಂದು ವ್ಯಾಲ್ಯೂ ಅಂದ್ರೆ ಅಷ್ಟು ಜನವು, ಇವನ್ 223 ಶಾಸಕರು ಕೂಡ ಅವರು ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಹೇಳಿದ್ರೆ ಮನಸ್ಸಿನಿಂದ. ಅಲ್ಲಿ ಹೋದಾಗ ನಮ್ಗೆ ಅನ್ಸುತ್ತೆ, ನಾನು ಅಂತ ವಾತಾವರಣದಲ್ಲಿ ಹೋದದ್ದು ನನಗೆ ಬಹಳ ಅಪರೂಪ. ಅಂದ್ರೆ ಏನು ಬಗ್ಗೆ ಇರ್ಬೇಕು, ನಮ್ಗೆ ಅಭ್ಯಾಸ ಇಲ್ಲ ನೋಡಿ ಪತ್ರಕರ್ತರು. ಹಾಗಾಗಿ ಅಲ್ಲಿ ಒಂದು ಬಗ್ಗೆ ಕಾಲ್ ಮೇಲೆ ಹಾಕ್ಲಿಕ್ಕಿಲ್ಲ ಇತ್ಯಾದಿಗಳ ನೋಡುವ ಒಂಥರ ಮೇಲ್ಗಡೆ ಕುರಿತವರೊಬ್ಬ ಮಹಾನ್ ಅಧಿಕಾರಿಗಳಾಗೆ ಕಾಣ. ಹಾಗೆ ಖಾದರ್ ಆ ಪೋಸ್ಟ್ ನಲ್ಲಿ ಕೂತ್ಕೊಳ್ಳುವಾಗ ಅದು ಮುಸ್ಲಿಮರಿಗೆ ಮಾತ್ರ ಅಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ರೀತಿಯ ಹೊಸ ಅನುಭವ. ಅಂದ್ರೆ ಈ ಭಾಗದಲ್ಲಿ ಬಂದದ್ದು. ಮತ್ತೆ ಈ ಭಾಗದ ಶಾಸಕರಿಗೂ ಖುಷಿ ಆಗ್ಬೋದು. ನೀವು ಪಕ್ಷ ಅಂತ ಹೊಡೆದಾಡ್ಕೊಂಡ್ರು ಕೆಲವೊಂದು ಕೆಲಸಗಳಾದಾಗ ಅವ್ರ ಹತ್ರ ಹೋಗ್ಬೇಕಾಗ್ತದೆ. ಕೆಲವೊಂದು ಪ್ರಶ್ನೆ ಇಡ್ಲಿಕ್ಕೆ, ಇಲ್ಲಿ ಗಮನ ಸೆಳೆಯಲಿಕ್ಕೆ, ಒಳಗೆ ಇನ್ಫ್ಲುಯೆನ್ಸ್ ಮಾಡ್ಲಿಕ್ಕೆಲ್ಲ ಖಾದರ್ ಆ ಮಟ್ಟಿನಲ್ಲಿ ಅವಕಾಶ. ಈ ಭಾಗಕ್ಕೆ ತುಂಬಾ ಸಮಸ್ಯೆಗಳನ್ನ ಇಲ್ಲಿ ಬಿಜೆಪಿ ಬಂದರೂ ಕೂಡ ಸರ್ಕಾರದ ಜನರ ಸಮಸ್ಯೆಗಳಿಗೆ, ಈ ಭಾಗದ ಸಮಸ್ಯೆಗಳಿಗೆ ಖಂಡಿತ ಸ್ಪೀಕರ್ ನೆಲೆಯಲ್ಲಿ ಖಂಡಿತ ಸ್ಪಂದಿಸ್ತಾರೆ. ಹಾಗಾಗಿ ಮುಸ್ಲಿಮರಿಗೆ ಒಂದು ಒಳ್ಳೆ ಏನು ದೊಡ್ಡ ಹುದ್ದೆ, ಬಟ್ ಅದು ನಮ್ಮ ಕರಾವಳಿಗರಿಗೆ ಒಂದು ಹೆಮ್ಮೆ ಅಂತ ನನಗೆ ಖಂಡಿತ ಸ್ಪಷ್ಟಪಡಿಸ್ತೇನೆ ನಾನು. ಓಕೆ ಜೊತೆಗೆ ಇದು ನಮ್ಮ ಕರಾವಳಿ ಭಾಗ ಕೂಡ ಖುಷಿ ತರುವಂತಹ ಸಂಗತಿ ಅಲ್ವಾ? ಯಾಕೆ ಅಂತ ಬಂದಾಗ ಈಗಲೇ ಹೇಳಿದಾಗೆ ಶಾಸಕರು ಬಿಜೆಪಿ ಬಹುತೇಕ ಇರಬಹುದು, ಆದ್ರೆ ಸ್ಪೀಕರ್ ಆಗಿ ಖಾದರ್ ಅವರು ಇದ್ದಂತ ಬಹಳಷ್ಟು ಕೆಲಸಗಳು ಆಗ್ಬಹುದು ಅನ್ನೋದು ಹೇಳ್ತಾರೆ. ಏನ್ ಹೇಳ್ತಾರೆ? ಅದೇ ಯಾಕೆ ಹೇಳಿದ್ರೆ, ಖಾದರ್ ಬಗ್ಗೆ ಕೆಲವರು, ನಾನು ಒಂದು ವಿಷಯ ಅವರ ಹತ್ರ ಪ್ರಶ್ನೆ ಕೇಳಿದ್ದೆ ಒಂದು ಸಂದರ್ಭದಲ್ಲಿ ಇಂಟರ್ನಲ್ಲಿ. ಆಗ ಅವರು ಮಾತಾಡ್ತಾ ಹೇಳಿದ್ರು, ನಮ್ಮ ಕಲ್ಲಡ್ಕ ಪ್ರಭಾಕರ್ ಭಟ್ರು ನಾನು ಮತ್ತೆ ಒಟ್ಟಿಗೆ ವಿಮಾನದಲ್ಲಿ ಹೋಗ್ತಾ ಇದ್ವಿ, ಒಟ್ಟಿಗೆ ಅಕ್ಕಪಕ್ಕ ಕುಳಿತಾ ಇದ್ವಿ, ನಾವಿಬ್ರು ಮಾತಾಡ್ಕೊಳ್ತಾ ಇದ್ವಿ. ಅಷ್ಟೊತ್ತಿಗೆ ಸಂಜೆ ಹೊತ್ತಿಗೆ ನಾನು ನಿದ್ದೆಗೆ ಜಾರಿದ್ದೆ. ಆವಾಗ ಎಲ್ಲರೂ ಕೂಡ ಏನು ಉಪವಾಸ ಬಿಡ್ತಾ ಇದ್ರು, ಉಪವಾಸ ಬಿಡುವ ಸಂದರ್ಭ. ಹಾಗೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಏನು ಮಾಡಿ ಉಪವಾಸ ಬಿಡುವ ಟೈಮ್ ಆಯಿತು ಅಂತ ಹೇಳಿ ನೀರು ಏನೋ ಕೊಟ್ಟರು ಅಂತ ಅವರು ಅದನ್ನು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು. ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅಂದರೆ ಇದು ವಿಷಯಗಳು ಅಂದರೆ ಏನು ಈ ರಾಜಕೀಯ ಸಂಘಟನೆ ಪಕ್ಷ ಈ ಗಲಾಟೆ ಹೋರಾಟಗಳು ಬೇರೆ. ಅವರಲ್ಲೂ ಎಲ್ಲರದ್ರ ಒಳ್ಳೆತನಗಳು ಇರ್ತದೆ. ಯಾರನ್ನು ಕೊಲೆ ಮಾಡಬೇಕು ಅಂತಲ್ಲ, ತಮ್ಮ ಭದ್ರತೆಗಾಗಿ ಅವ್ರು ಬಂದ್ರೆ ಹಾಗೆ ಮಾಡ್ತಾರೆ, ಇವ್ರು ಬಂದ್ರೆ ಹೀಗೆ ಮಾಡ್ತಾರೆ ಅಂತ ಹೇಳ್ತಾರೆ. ವಿನ ಒಳ್ಳೆತನಗಳು ಮನುಷ್ಯನಲ್ಲಿ ಇರ್ತವೆ ಅನ್ನೋದಕ್ಕೆ ಅದು ಸಾಕ್ಷ್ಯ. ಹಾಗೆ ಖಾದರ್ ಕೂಡ ಅದನ್ನು ಓಪನ್ ಆಗಿ ಹೇಳ್ತಾರಲ್ಲ, ಅದು ವೈಶಾಲ್ಯವು ಕೂಡ ಇರಬೇಕಾಗ್ತದೆ ಹೇಳ್ಬೇಕಾದ್ರು. ಹಾಗೆ ಅವರ ಹತ್ರ ಒಂದು ವಿಚಾರ ಸ್ಪಷ್ಟತೆ, ಏನು ಖಾದರ್ ಅವರ ಹತ್ರ ವಿಚಾರ ಸ್ಪಷ್ಟತೆ ಇದೆ. ಮತ್ತೆ ಎಲ್ಲರೂ ಏನು ವಿರೋಧ ಪಕ್ಷದವ ಅವರ ಮುಗಿಸ್ಬೇಕು, ಕಾಲೆಳಿಬೇಕು ಆ ಥರ ಇಲ್ಲ. ಅವರ ಒಳ್ಳೆಯ ವಿಚಾರಗಳನ್ನ ಗುರುಸ್ತಾರೆ. ಮತ್ತೆ ಈ ಕರಾವಳಿ ಭಾಗದಲ್ಲಿ ಏನಾದ್ರೂ ಅಭಿವೃದ್ಧಿ ಆಗ್ಬೇಕಂತಾದ್ರೆ ಇವ್ರ ಹತ್ರ ಎಲ್ಲ ಏನು ಈ ಶಾಸಕರು, ಈ ಭಾಗದಲ್ಲಿ ಸಚಿವರು ಕೂಡ ಬರ್ತಾರೆ ನೋಡಿ. ಈ ಭಾಗದ ಸಚಿವರು ಯಾರಾದ್ರೂ ಆಗ್ಬೋದು, ಅವರಿಗೂ ಕೂಡ ಅವಕಾಶಗಳು ಸಿಗುವ ಚಾನ್ಸ್ ಇದೆ, ಅಂದ್ರೆ ಅಭಿವೃದ್ಧಿಗಳಲ್ಲಿ. ಮತ್ತೆ ಖಾದರ್ ಅವರು ಏನು ದೊಡ್ಡ ವಿಷನ್, ಅಭಿವೃದ್ಧಿ ಚಿಂತನೆ, ಆ ಮಟ್ಟದ ಒಂದು ರಾಜಕಾರಣಿ ಅಂತ ಮುತ್ಸದ್ದಿ ಆ ರೀತಿ ಇವರು ರಾಜಕಾರಣಿ ಅಂದ್ರೆ ತುಂಬಾ ಇದನ್ನ ತರ್ತಾರೆ, ನಮ್ಮ ಕರಾವಳಿ ಅಭಿವೃದ್ಧಿ ಆಗ್ತದೆ ಆ ರೀತಿ ಅಂತಲ್ಲ. ಅವ್ರು ಎಲ್ಲರಿಗೂ ಅಂದ್ರೆ ಒಳ್ಳೆಯ ರೀತಿಯಾಗಿ ಹೊಂದಾಣಿಕೆ ಮಾಡಿಕೊಂಡು ಏನು ಎಷ್ಟು ಬೇಕೋ ಅಭಿವೃದ್ಧಿಗಳಿಗೆ ಬೇಕಾದ ತನ್ನಿಂದ ಆಗುವ ಕೆಲಸಗಳನ್ನು ಮಾಡಿಕೊಂಡು
ಪೂರ್ತಿ ಫಾಲೋ ಅಪ್ ಮಾಡ್ತಾರೆ ಅಂತಲ್ಲ, ತಕ್ಷಣಕ್ಕೆ ಮಾಡುವಂಥದ್ದು ಕೆಲಸಗಳನ್ನೆಲ್ಲ ಮಾಡ್ತಾರೆ. ಹಾಗಾಗಿ ಇವರಿಗೆ ಶಾಸಕರಿಗೆ ಬೇಕಾದ್ರೆ ತಕ್ಷಣಕ್ಕೆ ಅಲ್ಲಿ ಫೈಲ್ ಕೊಟ್ಟಿದ್ರೆ ಸೈನ್ ಹಾಕಿಸಿ ಇದು ಮಾಡುವಂಥದ್ದು ಅಥವಾ ಇಂಥ ಪ್ರಶ್ನೆಗಳನ್ನ ಅಂಥ ಕೆಲಸಗಳು ಇನ್ಫ್ಲುಯೆನ್ಸ್ಗಳು ಖಂಡಿತ ಸುಲಭದಲ್ಲಿ ಆಗ್ತದೆ. ಯಾಕಂದ್ರೆ ಅವರು ಅಂಥದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಹಾಗಾಗಿ ಇದು ಸ್ಪೀಕರ್ ಹುದ್ದೆಗಳು ಬಂದದ್ದು ಖಂಡಿತ ಈ ಭಾಗದ ಅಭಿವೃದ್ಧಿಗೆ ಅಥವಾ ಈ ಭಾಗದ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಒಂದು ಪರೋಕ್ಷವಾಗಿ ಖಂಡಿತ ಸಹಕಾರಿಯಾಗ್ತದೆ. ಓಕೆ. ಜೊತೆಗೆ UT ಖಾದರ್ ಅಂತ ಬಂದಾಗ ಮುಸ್ಲಿಂ ಸಮುದಾಯದ ಮೊದಲ ನಾಯಕರು ಸ್ಪೀಕರ್ ಸ್ಥಾನ ಅಲಂಕರಿಸಿರುವಂತದ್ದು ಇದು ಒಂದು ಮಾತುಗಳು ಇದ್ರೂ ಕೂಡ ಉಳ್ಳಾಲದಲ್ಲಿ ಯಾವ ರೀತಿ ಇರುತ್ತೆ, ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಅಲ್ಲಿ ಹಿಂದೂ ಮುಸಲ್ಮಾನ್ ಅನ್ನುವಂತಹ ಯಾವುದೇ ರೀತಿಯ ಭೇದ ಭಾವಗಳಿರಲ್ಲ. ಬಹಳಷ್ಟು ಹಿಂದೂಗಳೇ UT ಖಾದರ್ ಅವರಿಗೆ ಮತವನ್ನ ಹಾಕ್ತಾರೆ. ಬಹಳಷ್ಟು ಹಿಂದೂಗಳೇ UT ಖಾದರ್ ಅವರನ್ನ ನಾವು ನಮ್ಮ ಜನನಾಯಕರು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಅಭಿಮಾನವನ್ನ ಗೌರವವನ್ನು ನೀಡ್ತಾರೆ. ಯಾಕಂದ್ರೆ ಖಾದರ್ ಅವರು ಎಲ್ಲೂ ಕೂಡ ಈ ಒಂದು ಭೇದ ಭಾವವನ್ನ ಮಾಡಿಲ್ಲ. ಹಿಂದೂಗಳಲ್ಲಿ ಮುಸಲ್ಮಾನರಲ್ಲಿ ಯಾವುದೇ ರೀತಿಯ ಭೇದ ಭಾವಗಳು ಮಾಡಿಲ್ಲ. ಜೊತೆಗೆ ಅವರನ್ನ ಕೋಮು ಪ್ರಚೋದಿಸುವಂತಹ ಯಾವುದೇ ಭಾಷಣಗಳನ್ನ ಮಾತುಗಳನ್ನ ಆಡುವುದೇ ಇಲ್ಲ. ಯಾಕಂತ ಬಂದಾಗ ಬಹಳಷ್ಟು ಹಿಂದೂಗಳಿಗೆ ಖಾದರ್ ಅಂತ ಹೇಳಿದಾಗ ಅವರು ನಮ್ಮ ನಾಯಕರು ಅನ್ನುವಂತಹ ವಿಚಾರವನ್ನು ನೇರವಾಗಿ ಹೇಳ್ತಾರೆ. ಅಂತಹ ನಾಯಕರು UT ಖಾದರ್ ಅವರು. ಈ ಒಂದು ವಿಚಾರವನ್ನ ಎಸ್ ಸರ್ ಏನ್ ಹೇಳ್ತೀರಾ ಸರ್ ಮೊಹಮ್ಮದ್ ಕುಂಜತ್ ಬೈಲ್ ಅವರು? ಯಾಕಂದ್ರೆ ಇದು ಪ್ರತಿಯೊಬ್ಬ ನಾಯಕರಲ್ಲಿ ಇರಬೇಕಾಗಿರುವಂತಹ ಸ್ಪೆಷಲ್ ಕ್ವಾಲಿಟಿ. ಆ ಸ್ಪೆಷಲ್ ಕ್ವಾಲಿಟಿ ಬಹಳಷ್ಟು ಜನರಲ್ಲಿ ಲ್ಯಾಕ್ ಆಗ್ತಾ ಇದೆ. ಈಗ ಬಹಳಷ್ಟು ಜನರಲ್ಲಿ ಇಲ್ಲ, ಅದು UT ಖಾದರ್ ಅವರಲ್ಲಿ ಇದೆ. ಬಹಳಷ್ಟು ಜನರಿಗೆ UT ಖಾದರ್ ಅಂತ ಬಂದಾಗ ಅವರು ನಮ್ಮ ನಾಯಕರು ಅನ್ನುವಂತಹ ಭಾವನೆ. ಆ UT ಖಾದರ್ ಅವ್ರ ಜೊತೆ ತಮಗೆ ಬಹಳಷ್ಟು ಒಡನಾಟ ಇದ್ದವರು, ತಾವು ಹಿರಿಯರು, ಅವರಿಗೆ ಮಾರ್ಗದರ್ಶನ ಕೂಡ ಮಾಡಿದವರು. ಏನ್ ಹೇಳ್ತಾರೆ ಸರ್? ನೋಡಿ, ಜನಪ್ರತಿನಿಧಿಯಾದವರು ಅವ ಎಲ್ಲ ಸಮುದಾಯದವರನ್ನು ಪ್ರೀತಿಸಬೇಕು, ಗೌರವಿಸಬೇಕು. ಆ ಗೌರವ ಮತ್ತು ಪ್ರೀತಿಯನ್ನು ಖಾದರ್ ಅವರು ಕೊಟ್ಟಿರುತ್ತಾರೆ. ಕೊಟ್ಟಾಗ ಜನ ಏನಾಯಿತು ಅಂತ ಹೇಳಿದರೆ ಅವರ ಮೇಲೆ ಇರುವಂಥ ಆ ಪ್ರೀತಿ ಮತ್ತು ಅವರ ಮೇಲೆ ಇರುವಂಥ ಗೌರವ ಹೆಚ್ಚಾಯಿತು. ಇವಾಗ ಪಾರ್ಶಾಲಿಟಿ ಮಾಡುವುದು ಯಾವಾಗ? ನಾವು ಒಬ್ಬರನ್ನ ದ್ವೇಷದಿಂದ ನೋಡಿದಾಗ ಮಾತ್ರ ಪಾರ್ಶಾಲಿಟಿ ಬರ್ತದೆ. ನಾವು ಎಲ್ಲರನ್ನ ಪ್ರೀತಿಯಿಂದ ನೋಡಿದಾಗ ಪ್ರೀತಿಯ ಎದುರಲ್ಲಿ ದ್ವೇಷ ಯಾವಾಗಲೂ ಜಯಿಸಲಿಕ್ಕೆ ಹೋಗುವುದಿಲ್ಲ. ಈ ಪ್ರಪಂಚದಲ್ಲಿ ಜಯಿಸಿದ್ದೇ ಪ್ರೀತಿ. ಆ ಪ್ರೀತಿಯನ್ನು ಅವರು ಹಂಚಿಕೊಂಡಿದ್ದಾರೆ ಎಲ್ಲರ ಹತ್ರ ಕೂಡ, ಎಲ್ಲರ ಬಾಯಲ್ಲಿ ಕೊಡುವುದಿಲ್ಲ. ಖಾದರ್ ಎಂಕಲ್ನ MLA ಅವಾರ್ಡು ಖಾದರ್. ಮತ್ತೆ ಅವರಲ್ಲಿ ಆಸೆ ಇತ್ತು ಅವ ಸಚಿವರಾಗ್ತಾರೆ ಅಂತೇಳಿ, ಎಲ್ರಿಗೂ ಆಸೆ ಇತ್ತು. ಏಕೈಕವಾಗಿ ಹಿರಿಯ ಒಬ್ಬ MLA ಆಗಿ ಗೆದ್ದವರು ಖಾದರ್ ಅವರು ಮಿನಿಸ್ಟರ್ ಆಗ್ತಾರೆ ಅಂತೇಳಿ. ಆದರೆ ಇಲ್ಲೇನಾಯ್ತು ಅಂತ ಹೇಳಿದ್ರೆ ಜನ ಬಯಸಿದ್ದು ಒಂದು, ದೇವರು ಬಯಸಿದ್ದು ಒಂದು. ಖಾದರ್ ಕೂಡ ಬಯಸಿರ್ಲಿಕ್ಕಿಲ್ಲ ನಾನು ಸ್ಪೀಕರ್ ಆಗ್ತೇನೆ ಅಂತೇಳಿ. ಆದರೆ ಇಡೀ 224 ಜನರಲ್ಲಿ ಒಬ್ಬನೇ ಒಬ್ಬ ಸ್ಪೀಕರ್ ಇರುವುದು. ಸಚಿವ ಸ್ಥಾನ 34 ಇದೆ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸೇರಿ. ಆದರೆ ಸ್ಪೀಕರ್ ಇರುವಂತದ್ದು ಒಂದು ಮಾತ್ರ. ಆ ಒಂದು ಸ್ಥಾನ ತುಳುನಾಡಿನ ಜನರಿಗೆ, ಅದು ಕೂಡ ನಾನು ಮುಸಲ್ಮಾನ ಅಥವಾ ಎಂತ ಹೇಳ್ತಾ ಇಲ್ಲ, ತುಳುನಾಡಿಗೆ, ಕರೆಕ್ಟ್, ಈ ತುಳುನಾಡಿಗೆ ಸಂದ ಗೌರವ ಅದು. ಈ ತುಳುನಾಡಿನ ಮಣ್ಣಿನ ಶ್ರೇಷ್ಠತೆ ಅದು. ಯಾಕಂದ್ರೆ ಎಲ್ಲರನ್ನ ಪ್ರೀತಿಸುವಂಥದ್ದು, ಪ್ರೀತಿಯೇ ಶ್ರೇಷ್ಠ. ಹಾಗಾಗಿ ಅವರಿಗೆ ತನ್ನಿಂದ ತಾನೇ ಅದು ಒಳಿದು ಬಂತು. ಅದನ್ನ ಅವರು ಎಲ್ರಿಗೂ ನ್ಯಾಯ ಕೊಡುವ ರೀತಿಯಲ್ಲಿ ಅದನ್ನ ಉಪಯೋಗಿಸಿಕೊಳ್ಬೇಕು, ಅದನ್ನ ಅವರು ಉಪಯೋಗಿಸಬೇಕು. ಇದು ನಮ್ಮ ಮನದಾಳದ ಮಾತು. ಫ್ಯಾಕ್ಟ್ ಸರ್. ಜೊತೆಗೆ ಖಾದರ್ ಅವರು ಸಚಿವರಾಗ್ತಾ ಇದ್ರೆ ಈ ಒಂದು ಚರ್ಚೆಗಳು ಇರ್ತಾ ಇರಲಿಲ್ಲ, ಅಥವಾ ಇಷ್ಟು ಹೈಲೈಟ್ಗಳು ಇರ್ತಾ ಇರಲಿಲ್ಲ. ಯಾರು ಕೂಡ ಈಗಾಗಲೇ ಹೇಳಿದ 34 ಸಚಿವರಿದ್ರೆ ಬಹಳ ಜನರು ಆಗ್ತಾರೆ. ಆದರೆ ಸ್ಪೀಕರ್ ಆಗಿದ್ದಾರೆ ಅಂತ ಬಂದಾಗ ಅದು ಸ್ಪೆಷಲ್ ಇರುವಂಥದ್ದು, ಅದರಲ್ಲಿ ಇರುವಂಥ ಸ್ಪೆಷಾಲಿಟಿ. ಈಗಾಗಲೇ ಕುಂದೇಶ್ವರ ಅವರು ಹೇಳಿದ್ರು ಯಾವ ರೀತಿ ಆ ಸಭಾಧ್ಯಕ್ಷರ ಒಂದು ಘನತೆ ಗೌರವ ಇರುತ್ತೆ ವಿಧಾನಸಭೆಯಲ್ಲಿ ಅನ್ನುವಂಥದ್ದು. ಯಾಕಂದ್ರೆ ಅದಕ್ಕೆ ಇರುವಂತಹ ಗೌರವ ಸ್ಥಾನಮಾನ ಆ ರೀತಿ ಇರುವಂಥದ್ದು. ದಟ್ಸ್ ವೈ ಖಾದರ್ ಅವರು ಈಗ ಸುದ್ದಿಯಲ್ಲಿದ್ದಾರೆ. ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರಲ್ಲಿಂದ ಸರ್? ಪೀರ್ ಮೊಹಮ್ಮದ್ ಅಂತ ಹೇಳಿ. ಪಿ ಎ ಮೊಹಮ್ಮದ್ ಅವರು. ಎಸ್ ಸರ್, ಮಾತಾಡಿ ಸರ್. ಕಾಪುನಿಂದ. ನಾವು ಜಾತಿ ಸಮುದಾಯ ಎಲ್ಲವನ್ನು ಬದಿಗಿಟ್ಟು ನಮ್ಮದು ನಾವು ಅಂತೇಳಿ ತಿಳಿದು ಕೆಲಸ ಮಾಡಿದ್ರೆ ಎಲ್ಲಿ ಯಾರು ಏನು ಎಂಬುದು ಜನರ ಕೆಲಸದಿಂದ ಗುರುತಾಗ್ತದೆ ವಿನಃ ನಮ್ಗೆ ಮುಂಚೆ 2 ಮುಖ್ಯಮಂತ್ರಿಗಳು ಸಿಕ್ಕಿದೆ ಈ ತುಳುನಾಡಿಗೆ, ಇಬ್ಬರು ಸಿಕ್ಕಿದ್ದಾರೆ. ಆ ಇಬ್ಬರು ಮುಖ್ಯಮಂತ್ರಿಗಳು ಅವರ ಮಂತ್ರಿ ಸ್ಥಾನದ ಬಗ್ಗೆ ಗೌರವವನ್ನು ನಮ್ಮ ತುಳುನಾಡಿನಲ್ಲಿ ಮಾಡಲಿಲ್ಲ. ನಿಜವಾಗಿ ಆದ್ರೆ ಆ ಗೌರವವನ್ನು ಇಬ್ರು ಉಳಿಸ್ಕೊಳ್ಬಹುದಿತ್ತು. ತಮ್ಮ ತುಳುನಾಡಿನಲ್ಲಿ ಏನಾದ್ರೂ ಒಂದು ಒಳ್ಳೆ ರೀತಿ ಕೆಲಸ ಆಗ್ಲಿ, ಅವರ ನೆನಪಿಗಾಗಿ ಅವರೇನು ಮಾಡಿದ್ದಿಲ್ಲ. ಈಗ 3ನೇ ಸಂದರ್ಭ ನಮ್ಮ ಖಾದರ್ ಅವರಿಗೆ ಒದಗಿ ಬಂದಿದೆ. ಈ ಖಾದರ್ ಅವರು ಸ್ಪೀಕರ್ ಇರುವಾಗ ಈ ರೀತಿ ಇದ್ರು ಅಂತೇಳಿ ಆ ವಿಧಾನಸೌಧ ಇರುವವರೆಗೆ ಅದನ್ನ ಅವರು ಮಾಡಿಬಿಡ್ಬೇಕು. ಅದು ಬಹಳ ಇಂಪಾರ್ಟೆಂಟ್. ಕೆಲಸ ಯಾರಿಗೆ ಎಷ್ಟು ಸಮಾಧಾನ ಮಾಡಿದ್ರು ಅವರು ಕೆರಳ್ತಾರೆ, ಅದು ಮನುಷ್ಯ. ಈ ಆನೆ ಅದಕ್ಕಿದಕ್ಕೆ ಬುದ್ಧಿ ಕಲಿಸಿದ್ರೆ ಅದು ಆ ರೀತಿಯಲ್ಲಿ ಬಗ್ತದೆ.
ಆದ್ರೆ ಮನುಷ್ಯನಿಗೆ ನೀವು ಯಾವ ರೀತಿಯಲ್ಲಿಯೂ ಸರಿ ತರಲಿಕ್ಕೆ ಸಾಧ್ಯವೇ ಇಲ್ಲದ ವಸ್ತು. ಓಕೆ ಓಕೆ ಎಸ್ ಸಾಧಾರಣ ನೋಡಿದ್ರೆ ದೇವರಿಗೂ ಆಗುದಿಲ್ಲ ಅಂತಹ ಒಂದು ಮನುಷ್ಯ. ಹಾಗಾಗಿ ಇದನ್ನು ಅವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ನಮ್ಮ ತುಳುನಾಡಿನ ವ್ಯವಸ್ಥೆಯನ್ನು ಸರಿಪಡಿಸುವುದರಲ್ಲಿಯೂ, ತುಳುನಾಡಿನ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸುವುದರಲ್ಲಿಯೂ, ವಿಧಾನಸೌಧದ ಗಳಿಕೆಯನ್ನು ಹೆಚ್ಚಿಸುವುದರಲ್ಲಿಯೂ ಸಹಕರಿಸಬೇಕನ್ನು ನಾನು ಕೇಳ್ಕೊಳ್ತೀನಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಸರ್, ಧನ್ಯವಾದಗಳು. ಜೊತೆಗೆ ಇನ್ನೊಂದು ವಿಚಾರಗಳಿವೆ. ಯಾವ ರೀತಿ ಅಂತ ಬಂದಾಗ ಒಂದ್ ಕಡೆ ಹೆಮ್ಮೆ ಖುಷಿ ತರುವಂತಹ ಸಂಗತಿ ಸ್ಪೀಕರ್ ಆಗಿರುವಂತದ್ದು ಖಾದರ್ ಅವರು, ಆದ್ರೆ ಕೆಲವು ಪ್ರಶ್ನೆಗಳು ಕೂಡ ಹರಿದಾಡುತ್ತೆ. ಒಂದು ವಿಚಾರದಲ್ಲಿ ಸ್ಪೀಕರ್ ಅಂತ ಬಂದಾಗ ಬಹಳಷ್ಟು ಜನರು ಇದನ್ನ ಬಯಸಲ್ಲ, ಯಾಕಂದ್ರೆ ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಹಣ ಮಾಡಬಹುದು ಅಥವಾ ಏನಾದ್ರು ಪ್ರಭಾವ ಇರಬಹುದು ಅನ್ನುವಂಥ ನಿಟ್ಟಿನಲ್ಲಿ. ಒಂದ್ ಕಡೆ ನಮ್ಮ ಸ್ಪೀಕರ್ ಸ್ಥಾನಕ್ಕೆ ಅಂಟಿಕೊಂಡಿರುವಂತಹ ಒಂದು ಆಪಾದನೆ ಇದೆ, ಆರೋಪ ಇದೆ, ಕಳಂಕ ಇದೆ. ಯಾವ ರೀತಿ ಅಂತ ಬಂದಾಗ ಸ್ಪೀಕರ್ ಸ್ಥಾನ ಅನ್ನುವಂಥದ್ದು ಒಂದು ಎಕ್ಸ್ಟೆಂಟ್ ಅಂದ್ರೆ ಸ್ಪೀಕರ್ ಸ್ಥಾನವನ್ನು ಅಲಂಕರಿಸಿದ್ದವರ ರಾಜಕೀಯ ಭವಿಷ್ಯ ಕೊನೆಯಾಗುತ್ತೆ ಆದಷ್ಟು ಬೇಗ, ಅವ್ರು ಮತ್ತೆ ಬೆಳೆಯಲ್ಲ ಅನ್ನುವಂತಹ ವಿಚಾರಗಳು ಕೂಡ ಇದೆ, ವಿಮರ್ಶೆಗಳು ಹೇಳುತ್ತೆ. ಏನ್ ಹೇಳ್ತಾರೆ? ಈಗ ನೀವು ಹೇಳಿದಾಗೆ 2004ರಿಂದ ಸ್ಪೀಕರ್ ಆದವರದೆಲ್ಲ ಭವಿಷ್ಯ ಸಾಧಾರಣ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಮುಗ್ದೋಗ್ತದೆ. 2004ರಲ್ಲಿ ನೀವು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, 2004ರಲ್ಲಿ ಕೃಷ್ಣಪ್ಪ ಕೇರ್ಪೇಟೆ ಶಾಸಕರು ಮೋಸ್ಟ್ಲಿ ಅವರು ಏನು ಸ್ಪೀಕರ್ ಆಗಿದ್ರು, ಅವ್ರದ್ದು ಮುಗೀತು. ಅದಾದ್ಮೇಲೆ ಏನು ಶೆಟ್ಟರ್ ಅವ್ರದ್ದು ಮುಗೀತು. ಅದಾದ್ಮೇಲೆ KB ಕೋಳಿವಾಡ ಅವ್ರದ್ದು ಮುಗೀತು. ಆಮೇಲೆ ಕಾಗೋಡು ತಿಮ್ಮಪ್ಪ ಅವ್ರದ್ದು ಮುಗೀತು. ಇನ್ನು ತುಂಬಾ ಅಂದ್ರೆ 2004ರಿಂದ ಬಹುತೇಕ ಏನು ಯಾರೆಲ್ಲ ಸ್ಪೀಕರ್ ಆಗಿದ್ದಾರೋ ಅವ್ರು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಸೋತಿದ್ದಾರೆ. ಅಂದ್ರೆ ಈಗ ದೇಶಪಾಂಡೆ ಅವರು ಈ ಸರಿ ಆಗಿದ್ದಾರೆ ತಾತ್ಕಾಲಿಕ. ಮೋಸ್ಟ್ಲಿ ಕಾದರಿದ್ದು ಕಾದರಿಗೆ ಬರುವಂತದ್ದು ಇವ್ರ ಮೇಲೆ ಬಂದು ಹೋದ್ರು ತಾತ್ಕಾಲಿಕ ಹೇಳಿಕ್ ಆಗುದಿಲ್ಲ ಅಂದ್ರೆ ಹಾಗಾಗಿ ಸ್ಪೀಕರ್ ಆಗಿದ್ದವರೆಲ್ಲ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಸೋತ್ತಾರೆ. ತಮ್ಮ ಇದನ್ನ ರಾಜಕೀಯ ಭವಿಷ್ಯ ಮುಸ್ಕು ಆಗ್ತದೆ ಅಂದ್ರೆ ಎಲ್ಲ ಕಾಣ್ತಾ ಇದೆ ಎಲ್ಲರ ಕಣ್ಣಿಗೆ. ಬಟ್ ಚಾಮರಾಜನಗರದಲ್ಲಿ ಇರುತ್ತೆ ಆ ರೀತಿಯಾದಂತದ್ದು. ಬಟ್ ಇಲ್ಲಿ ಸ್ಪಷ್ಟವಾಗಿ ಕಂಟಿನ್ಯೂಸ್ 2004ರಿಂದ ಹಾಗೆ ಆಗ್ತಾ ಬಂದಿದೆ, ಕಣ್ಣಿಗೆ ಕಾಣ್ತಾ ಇದೆ. ಕಾಗೋಡು ತಿಮ್ಮಪ್ಪ, KB ಕೋಳಿವಾಡ ಅಂದ್ರೆ ದೊಡ್ಡದು, ಈಗ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಹಾಗಾಗಿ ರಮೇಶ್ ಕುಮಾರ್ ಅವ್ರ ದೊಡ್ಡ ವಿವಾದ ಎಲ್ಲ ಆಗಿತ್ತು ಆಮೇಲೆ. ಅಂದ್ರೆ ಅವರಿಗೆ ಅಂದ್ರೆ ಈ ರೀತಿಯಾದಂತ ಸಮಸ್ಯೆಗಳು ಆಗ್ತಾ ಇರೋದ್ರಿಂದ ಅದೇನೋ ಇವರಿಗೇನೋ ಸೂರ್ಯಗ್ರಹಣ ಚಂದ್ರಗ್ರಹಣ ಆದಾಗ ಕತ್ತಲೆ ಆಗ್ತದಲ್ಲ, ಆವಾಗ ಎಲ್ಲ ಹೆದರಿ ಅಡಗಿ ಕೂತ್ಕೊಳ್ತದೆ ಅಂತ. ಯಾವುದು ಪ್ರಾಣಿಗಳು ಅವು ಯಾಕೆ ಹೆದರಿ ಅಂದ್ರೆ ಕತ್ತಲಾಯ್ತು ಅಂತ ಅಡಗಿಕೊಳ್ಳೋದು. ಅಂದ್ರೆ ಅದು ಕತ್ತಲಾದ ಕೂಡಲೇ ಮಲಗುದು ಅಂತ. ಹಾಗೆ ಇದು ಸ್ಪೀಕರ್ ಬರ್ತದಂತಾದ್ರೆ ಅದರಲ್ಲಿ ಸ್ಪೀಕರ್ ಆದ್ರೆ ಅದ್ರಲ್ಲಿ ಏನೋ ಅಪಾಯ ಇದೆ. ಮನಸ್ಸು ನಮ್ಮ ಜೀವಿಗಳ ಮನೋಸ್ಥಿತಿ ಹಾಗೆ ಏನೋ ಸಮಸ್ಯೆ ಆಗ್ತದೆ ಹಾಗೆ ಕಂಟಿನ್ಯೂಸ್ ಆಗಿ ಬಂದದಕ್ಕೋಸ್ಕರ ಸ್ಪೀಕರ್ ಅಂದ್ರೆ ಬೇಡ ಅಂತ, ಒಂದು ಹಣ ಮಾಡೋದಕ್ಕೆ ಇನ್ನೊಂದು ರಾಜಕೀಯ ಭವಿಷ್ಯ ಮುಗ್ದೋಗ್ತದೆ ಅಂತ ಮಾನಸಿಕ ಸ್ಥಿತಿ ಅಂದ್ರೆ ಪರಿಸ್ಥಿತಿ ಆಗಿದೆ. ಅದನ್ನು ಮೆಟ್ಟಿ ನಿಂತು ಒಂದು ವಿಚಾರ ಸ್ಪಷ್ಟತೆ ಇದನ್ನ ನಾವತ್ತು ಕೂಡ ಪದೇ ಅಂದ್ರೆ ಅವ್ರಿಗೆ ಸ್ಪಷ್ಟ ಗೊತ್ತಿದೆ ಏನಾಗುದಿಲ್ಲ ಇದು. ಹಾಗಾಗಿ ಅವರು ಒಪ್ಕೊಂಡಿದ್ದಾರೆ. ಮತ್ತೆ ಅದರ ಒಂದು ಏನು ಅವಕಾಶವನ್ನ ಅಂದ್ರೆ ಈಗ ಕೆಲವರು ಅದರಲ್ಲಿ ಹೆದರ್ತಾರೆ. ಈಗ ಆದರೆ ಆ ಸ್ಥಾನಕ್ಕೆ ಬಂದಾಗ ಅದರ ಒಂದು ಅವರ ಸಾಮರ್ಥ್ಯ ಮತ್ತೆ ಆ ಸ್ಪೀಕರ್ನ ಹುದ್ದೆಯ ಘನತೆ ಸಾಮರ್ಥ್ಯ ಎರಡೂ ಪ್ರಕಟ ಆಗಲಿಕ್ಕೆ ಅವಕಾಶ ಸಿಗ್ತದೆ. ಹಾಗಾಗಿ ಖಾದರ್ ಅವರಿಗೆ ಇದೊಂದು ಒಳ್ಳೆ ಅವಕಾಶ ಇದೆ. ಅವ್ರು ಮಾತಾಡುವಾಗ ಸ್ವಲ್ಪ ಫಾಸ್ಟ್ ಮಾತಾಡ್ತಾರೆ, ಕನ್ನಡ ಕೆಲವೊಂದು ಅಕ್ಷರಗಳು ಇದು ಫಾಸ್ಟ್ ವೇಗವಾಗಿ ಹೇಳೋದ್ರಿಂದ ಅಂದ್ರೆ ಅವರ ಚಿಂತನೆ ಅಷ್ಟು ಫಾಸ್ಟ್ ಇರ್ತದೆ ಅಂತ. ಬಾಯಿಗೆ ಬರುವಾಗ ಆ ಚಿಂತನೆ ಅಷ್ಟು ಫಾಸ್ಟ್ ಆಗಿ ನೆಕ್ಸ್ಟ್ ಮುಂದೆ ಹೋಗಿ ಆಗಿರ್ತದೆ. ಅಂದ್ರೆ ತಲೆ ತುಂಬಾ ಫಾಸ್ಟ್ ಆಗಿ ಯೋಚನೆ ಮಾಡ್ತಾ ಇದೆ ಅಂತ ಅರ್ಥ, ತೀಕ್ಷ್ಣ ಇದ್ದಾರೆ. ಹಾಗಾಗಿ ಅಕ್ಷರಗಳು ಕೆಲವೊಂದು ನುಂಗ್ತಾರೆ. ಆದ್ರೂ ಅವರ ಹತ್ರ ಇಂಗ್ಲಿಷ್ ನಾಲೆಜ್ ಇದೆ, ಕನ್ನಡ ಚೆನ್ನಾಗಿ ನಾಲೆಜ್ ಇದೆ, ಮತ್ತೆ ಲೀಡರ್ ಕೂಡ ಆಗಿದ್ರು, NSU ಕಂಟಿನ್ಯೂಸ್ ಲೀಡರ್ ಕೂಡ ಆಗಿದ್ರು. ಹಾಗಾದ್ರೆ ಮೇಂಟೈನ್ ಮಾಡ್ಲಿಕ್ಕೂ ಗೊತ್ತಿದೆ. ಸಚಿವರು ಕೂಡ ಆಗಿದ್ದಾರೆ, ಬೆಂಗಳೂರಿನ ರಾಜಕಾರಣ ಕರಗತ ಆಗಿದೆ. ಹಾಗಾಗಿ ಅವರು ಈ ಸಾರಿ ಸ್ಪೀಕರ್ ಆಗಿದ್ದಾರೆ, ಅದನ್ನ ಚೆನ್ನಾಗಿ ನಿಭಾಯಿಸ್ತಾರೆ. ಮತ್ತೆ ಈ ರೀತಿಯ ಅಪಶಕುನಗಳೆಲ್ಲ ಇದೆ, ಅಪಶಕುನ ನಂಬಿಕೆ ಇಲ್ಲ, ಎಲ್ಲ ಖಂಡಿತ ನಂಬಿಕೆ ಇಲ್ಲ. ಯಾಕಂದ್ರೆ ಯದ್ ಭಾವಂ ತದ್ಭವತಿ, ನೀವು ಹೇಗೆ ನಂಬ್ತೀರೋ ಅದು ಹಾಗಾಗ್ತದೆ. ಹೀಗೆ ಅದರಿಂದ ಆಗಿದೆ ಅಂತ ಇವ್ರು ನಂಬುದಿಲ್ಲ. ಅದನ್ನ ಗೆಳೆಯರೊಟ್ಟಿಗೆ ಯಾರು ಫೋನ್ ಮಾಡುವಾಗ ಹೇಳಿದ್ರೆ ನಾನು ತುಂಬಾ ಖುಷಿಯಲ್ಲಿದ್ದೇನೆ ಅಂತ.
ಸೊ ಅವ್ರು ಖುಷಿಯಲ್ಲಿದ್ದಾರೆ ಅಂತಂದ್ರೆ ಅದರ ಖುಷಿಯೇ ಬೇರೆ ಇರ್ತದೆ ಅವರದು, ಅದರ ಎಕ್ಸಿಕ್ಯೂಷನ್ ತುಂಬಾ ಚೆನ್ನಾಗಿರ್ತದೆ. ಓಕೆ, ಹಾಗಾದ್ರೆ ಈ ಒಂದು ಸ್ಪೀಕರ್ ಸ್ಥಾನ ಕೊನೆ ರಾಜಕೀಯ ಭವಿಷ್ಯ ಕೊನೆ ಆಗುತ್ತೆ ಅನ್ನುವಂಥದ್ದು ಇಲ್ಲ ಖಂಡಿತ. Okay. ಆದ್ರೆ ಮತ್ತೆ ಸೋಲು ಗೆಲುವು ಇದ್ದದ್ದೇ, ನಾನು ಭವಿಷ್ಯ ಹೇಳಲಿಕ್ಕೆ ಹೋಗುದಿಲ್ಲ. ಅಂದ್ರೆ ಮುಂದಿನ ದಿನಗಳಲ್ಲಿ ಸೋಲು ಗೆಲುವು ಇದೆ, ಬಟ್ ಅವರು ಈಗ ಆ ಸೋಲು ಆಗ್ತದೆ ಎನ್ನುವಂತ ಭಯಕ್ಕೆ ಈಗ ಇರುವ ಸಂತೋಷವನ್ನ, ಈಗಿರುವ ಗೆಲುವನ್ನ ಯಾಕೆ ಕಸಿದುಕೊಳ್ಬೇಕು? ಅದು ಇದ್ದದ್ದೇ. ಭವಿಷ್ಯದಲ್ಲಿ ಏನಾಗ್ತದೋ ಅದು ಎರಡನೇ ಪ್ರಶ್ನೆ. ಬಟ್ ಈಗ ಅವರು ಖಂಡಿತ ಗೆದ್ದಿದ್ದಾರೆ. ಈ ಒಂದು ಚರ್ಚೆ ಹುಟ್ಟು ಹಾಕಿದೆ, ಚರ್ಚೆ ಒಂದು ಇದೆ, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ, ಕೇಳ್ತೀನಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ದಿದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ಸರ್ ಏನ್ ಹೇಳ್ತೀರಾ ಸರ್ ಈ ಒಂದು ಅಪಶಕುನದ ಬಗ್ಗೆ, ಅಥವಾ ಈ ಒಂದು ಕಾಕತಳಿ, ಈ ಒಂದು ನಂಬಿಕೆ ಏನ್ ಹೇಳ್ತೀರಾ ಸರ್? ಮೂಢನಂಬಿಕೆ ಏನು? ಸ್ಪೀಕರ್ ಎಂಬುದು ಸಾಂವಿಧಾನಿಕ ಹುದ್ದೆ. ಇದಕ್ಕೆ ಕೆಲವು ಕಟ್ಟುಪಾಡಿದೆ, ಸರ್ಕಾರಿ ಕಟ್ಟುಪಾಡುಗಳು. ಅದನ್ನ ಬಿಟ್ಟು ಹೊರಗೆ ಬರುವಂಗೂ ಇಲ್ಲ, ಅದರ ಒಳಗಡೆನೇ ಕುಳಿತುಕೊಳ್ಳುವಂಗೂ ಇಲ್ಲ. ಆವಾಗ ಭವಿಷ್ಯದ ಬಗ್ಗೆ ಚಿಂತೆ ಮಾಡುವಂಥದ್ದು ಒಬ್ಬ ಇಸ್ಲಾಂ ಧರ್ಮದಲ್ಲಿ ಆ ಬಗ್ಗೆ ಭವಿಷ್ಯದ ಬಗ್ಗೆ ಚಿಂತೆ ಮಾಡಲಿಕ್ಕೆ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ದೇವರ ಇಚ್ಛೆಯಾಗಿ ನಡೀತದೆ. ಸೋಲು ಗೆಲುವು ಇದ್ದದ್ದೇ, ಆದರೆ ಸೋತದ್ದು ಯಾವುದಕ್ಕೆ ಅಂತೇಳಿ ಆಲೋಚನೆ ಮಾಡಬೇಕು. ಸ್ಪೀಕರ್ ಆಗಿದ್ದವರು ಸೋತದ್ದು ಯಾಕೆ ಅಂತೇಳಿ. ಯಾಕೆ ಸ್ಪೀಕರ್ ಆದವರೆಲ್ಲ ಹಿರಿಯ ಸಚಿವರು ಮತ್ತು ಹಿರಿಯವರಾಗಿದ್ದವರು ಕೊಂಡು ಪ್ರಾಯ ಆಗಿದ್ದವರು, ಅವರಿಗೆ ಓಡಾಡ್ಲಿಕ್ಕೆ ಆಗ್ಲಿಲ್ಲ. ಬರೇ ಆ ಸ್ಪೀಕರ್ ಹುದ್ದೆಯಿಂದಾಗಿ ಸೋತದ್ದಲ್ಲ ಅವರು. ಅವರ ಆ ಕಾರ್ಯವೈಖರಿಯನ್ನೇ ಅವರು ಸ್ಪೀಕರ್ ಆದ ಕೂಡಲೇ ಅವರ ಕಾರ್ಯವೈಖರಿಯನ್ನು ಬದಲಾವಣೆ ಮಾಡಿಕೊಂಡರು. ಕಾದರೆ ಅದಕ್ಕೆ ಅಪವಾದವಾಗಿದ್ದುಕೊಂಡು ಜನರನ್ನ, ಅವರ ಕ್ಷೇತ್ರದ ಜನರನ್ನ ತಲುಪುವುದಕ್ಕೆ ಸ್ಪೀಕರ್ ಹುದ್ದೆಯಲ್ಲಿ ಕಟ್ಟುಪಾಡಿಲ್ಲ. ಯಾಕೆಂತ ಹೇಳಿದ್ರೆ ಅವರನ್ನು ಆಯ್ಕೆ ಮಾಡುದು ಆ ಪ್ರದೇಶದ ಮತದಾರರು. ಅವರ ಹತ್ತಿರ ಹೋಗ್ಲಿಕ್ಕೆ ಅವರಿಗೆ ಏನೂ ಕಟ್ಟುಪಾಡಿಲ್ಲ. ಯಾಕೆಂತ ಹೇಳಿದ್ರೆ ಮತದಾರರು ಅವರದು. ಆವಾಗ ನಾಳೆ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡುವ ಬದಲಿಗೆ ಇದ್ದಷ್ಟು ದಿನ ಖಾದರ್ ಅವರು ಏನು ಮಾಡಿದ್ದಾರೆ ಅಂತೇಳಿ ನಾವು ಆಲೋಚನೆ ಬೇಕು. ಸುವರ್ಣಾಕ್ಷರದಲ್ಲಿ ಬರೆಯುವಂಥ ರೀತಿಯಲ್ಲಿ ಅವರ ಕೆಲಸ ಕಾರ್ಯಗಳಿರಬೇಕು. ಈ ರಾಜ್ಯದ ಇಷ್ಟು ಜನ ಸ್ಪೀಕರ್ ಆಗಿದ್ದರೂ ಕೂಡ ಖಾದರ್ ಅಂತ ಸ್ಪೀಕರ್ ಅವರು ಬರಲೇ ಇಲ್ಲ ಅಂತೇಳಿ ಸುವರ್ಣಾಕ್ಷರದಲ್ಲಿ ಬರೆಯುವಂಥ ರೀತಿಯಲ್ಲಿ ಖಾದರ್ ಅವರು ಕಾರ್ಯವೈಖರಿ ಇರಬೇಕು. ಭವಿಷ್ಯತ್ತಿನ ಬಗ್ಗೆ ಚಿಂತೆ ಮಾಡೋದು ಬೇಡ. ಭವಿಷ್ಯತ್ತಿನ ಬಗ್ಗೆ ಚಿಂತೆ ಬೇಡ. ಯಾಕೆಂತ ಹೇಳಿದ್ರೆ ಭವಿಷ್ಯದಲ್ಲಿ ನಾವು ಇರ್ತೇವೋ ಇಲ್ವೋ. ಯಾಕೆಂತ ಹೇಳಿದ್ರೆ ಒಬ್ಬ ಶಾಸಕ ಇರ್ತಾನೆ ಹೊರತು ಖಾದರೇ ಇರಬೇಕು ಅಥವಾ ಕುಂದೇಶ್ವರನೇ ಇರಬೇಕು, ಇನ್ನೊಬ್ಬನೇ ಇರಬೇಕಂತಲ್ಲ. ಯಾವುದು ಕೂಡ ನಾವು ನಮಗೆ ಕೊಟ್ಟ ಅವಕಾಶವನ್ನ ಒಳ್ಳೆ ರೀತಿಯಲ್ಲಿ ಅದನ್ನು ಬಳಸಿಕೊಳ್ಬೇಕು. ಅದು ಜನರ ಹಿತಕ್ಕಾಗಿ ಬಳಸಿಕೊಳ್ಳಬೇಕು. ಜನರ ಹಿತವನ್ನ ಕಾಪಾಡಿಕೊಳ್ಳುವಂಥದ್ದು ಮತ್ತು ಜನರ ಹಿತವನ್ನ ಕಾಯುವಂಥದ್ದು ಒಬ್ಬ ಶಾಸಕನಾದ ಒಬ್ಬ ಜನಪ್ರತಿನಿಧಿಯ ಆದ್ಯ ಕರ್ತವ್ಯ. ಆ ಕರ್ತವ್ಯವನ್ನು ಅವರು ಮಾಡಬೇಕು. ಈಗ ಸ್ಪೀಕರ್ ಆಗಿದ್ದವರು 360 ದಿವಸ ಕೂಡ ಕಲಾಪ ನಡೆಯುವುದಿಲ್ಲ. ಕಲಾಪ ಇದ್ದಾಗ ಮಾತ್ರ ಅವರದ್ದು ಕೆಲಸ ಕಾರ್ಯ ಹೊರತು ಕಲಾಪ ಇಲ್ಲದೆ ಇದ್ದಾಗ ಅವರ ಏರಿಯಾಕ್ಕೆ ಬರ್ಬೋದು. ಯಾಕಂದ್ರೆ ಖಾದರ್ ಇಡೀ ಕರ್ನಾಟಕ ಸ್ಟೇಟ್ ಬಿಟ್ಟು ಇಡೀ ಇಂಡಿಯಾದಲ್ಲಿ ಓಡಾಡಿಕೊಂಡಿದ್ದವರು, ಅವರು MLA ಆಗಿದ್ದವರು ಕೂಡ. ಈಗ ಅವರಿಗೆ ಆ ರೀತಿ ಓಡಾಡುವ ಬದಲಿಗೆ ಅವರ ಏರಿಯಾಕ್ಕೇನೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡಬಹುದು ನನ್ನ ಅನಿಸಿಕೆ. ಬರ್ತೀನಿ. ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ನಮಸ್ತೆ ಸರ್. ಹಲೋ ನಮಸ್ತೆ. ನಮಸ್ತೆ. ಹರ್ಷವರ್ಧನ್ ಅಂತ ಹೇಳಿ. ಹರ್ಷವರ್ಧನ್ ಅವರು. ಎಸ್ ಸರ್, ಮಾತಾಡಿ ಸರ್. ನನ್ ಯುಟಿ ಖಾದರ್ ಸ್ಪೀಕರ್ ಆಗಿರೋದು ನಮ್ಗೆಲ್ಲ ಬಾರಿ ಖುಷಿಯ ವಿಷಯವೇ. ಅವರು ಉಳ್ಳಾಲದಲ್ಲಿ ಮಾಡಿರುವಂತ ಬೆಳವಣಿಗೆಗಳೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗ್ತದೆ. ಅದೇ ಜೊತೆ ಈಗ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ನಮ್ಮ ತುಳು ಭಾಷೆಯನ್ನು ಎರಡನೇ ಅಧಿಕೃತ ಭಾಷೆಯಾಗಿ ಪರಿಗಣಿಸ್ತಾರ ಇಲ್ವಾ ಅಂತ ಎನ್ನುವುದು ನಮ್ದೊಂದು ಪ್ರಶ್ನೆ ಆಗಿದೆ. ಅವರಿಗೆ ಇದೊಂದು ಒಳ್ಳೆ ಚಾನ್ಸ್. ಈ ಚಾನ್ಸ್ ಅಲ್ಲಿ ಅವ್ರು ಮಾಡಿದ್ರೆ ನಮ್ಗೆ ಸಹ ಬಾರಿ ಖುಷಿ ಪಡುವಂತ ವಿಷಯ ಇದು ಅಲ್ವಾ? ಇಲ್ಲ ಸರ್, ಒಳ್ಳೆ ಪ್ರಶ್ನೆ ಇದು. ದುಬೈಯಿಂದ ಬಂದಿರೋದು, ಹಾಗೆ ಈ ಸಮಯದಲ್ಲಿ ಕಾಲ್ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು. ಅಲ್ಲ ಸರ್, ಒಳ್ಳೆ ಪ್ರಶ್ನೆ ಇದು. ಈ ಪ್ರಶ್ನೆ 8ನೇ ಪರಿಚಯದಕ್ಕೆ ಸೇರಿಸಬೇಕಂತ ಹೇಳಿ ಪ್ರಶ್ನೆಯನ್ನ ಎತ್ತುವಂತ ಶಾಸಕ ಅಲ್ಲಿ ಬೇಕಲ್ಲ. ಯಾಕೆ ಖಾದರ್ ಅಲ್ಲ, ಖಾದರ್ ಅಷ್ಟು ಮಾತಾಡುವ ಕೂಡ ಈ ಜಿಲ್ಲೆಯಲ್ಲಿ ಪ್ರತಿನಿಧಿಸುವಂತಹ ವ್ಯಕ್ತಿಗಳು ಶಾಸಕರಾಗಿದ್ದು ಕೂಡ ಧ್ವನಿಗೂದಿಸಲಿಲ್ಲ. ಅಲ್ಲ, ಈ ಬಾರಿ ಎತ್ತಬಹುದು, ಎತ್ತಾರೆ. ಯಾಕಂದ್ರೆ ಖಾದರ್ ಅವರಿದ್ದಾರೆ. ಆದ್ರೆ ಈ ಬಾರಿ ಎತ್ತಬೇಕು ಅಂತ ನಮ್ಮದೊಂದು ಆಸೆ. ಎಸ್ ಸರ್ ಹೇಳಿ ಸರ್. ಏನು? ಆದ್ರೆ ಈ ಬಾರಿ ಅವರು ಆ ವಿಷಯವನ್ನು ಎತ್ತಬೇಕು ಅಂತ ಹೇಳಿ ನಮ್ಮದೊಂದು ಆಸೆ. ಹೌದು, ಇದು ಒಳ್ಳೆ ಚಾನ್ಸ್ ಅವರಿಗೆ. ಎಸ್ ಒಳ್ಳೆ ಪ್ರಶ್ನೆ ಕೂಡ ಇದು. ಥ್ಯಾಂಕ್ ಯು. ಎಸ್ ಸ್ಪೀಕರ್ ಅವರಿಗೆ ಖಾದರ್ ಅವರಲ್ಲ, ಅವರೇ ವೇದವ್ಯಾಸರನ್ನ ಅವರ ಚೇಂಬರ್ಗೆ ಕರೆಸಿ, ಈಗ ಗೊತ್ತಿರ್ತದೆ, ಚೇಂಬರ್ಗೆ ಕರೆಸಿ ಅವ್ರಿಗೆ ಹೇಳ್ಬೋದು
ಓಕೆ. ಈಗ ವೇದಾಸ್ ಕಾಮತ್ರು ಹರೀಶ್ ಪೂಂಜಾಲ ಖಾದರ್ ಬರುವಾಗ ಎಲ್ಲರೂ ಎದುರು ನಿಂತ್ಕೊಳ್ಬೇಕು ಹೇಳಿದ ಇದರಲ್ಲಿ ಎಲ್ಲಿ ಇವನ್ ಸಿದ್ದರಾಮಯ್ಯ ಸಹಿತ ಹೇಳಿದ್ದು. ಓಕೆ ಓಕೆ. ಹಾಗಾಗಿ ಇವರನ್ನ ಚೇಂಬರ್ ಕರೆಸಿ ಕೆಲಸ ಇದನ್ನು ಈ ಒಂದು ಪ್ರಶ್ನೆ ಕೇಳುವಂತ ಅವ್ರಿಗೆ ಹೇಳ್ಬೋದು ಅಂತ. ಓಕೆ, ಹಾಗೆ ಹೇಳ್ಬೋದು ಅನ್ನುವಂಥದ್ದು ಮಾಡಿಸ್ಲಿಕ್ಕೆ ಆಗ್ತದೆ. ಓಕೆ, ಹಾಗೆ ಹೇಳಿದ್ರೆ ಖಾದರ್ ಅವರು ಕಾರ್ಯರೂಪಕ್ಕೆ ತರಬಹುದಾ ಅನ್ನುವಂತ ಪ್ರಶ್ನೆ. ಅಲ್ಲಲ್ಲ, ಅವ್ರು ಮಾಡುವಂತದ್ದು ಕೆಲಸಗಳು ಮಾಡುವಂತದ್ದು ಮಾಡ್ಬೋದು. ಅಲ್ಲಿಗೆ ಕರೆಕ್ಟ್, ಬಹುಮತ ಬೇಕು. ಎಸ್, ಫ್ಯಾಕ್ಟ್. ಹೌದು, ಆದ್ರೆ ಆ ಬಗ್ಗೆ ಮುತುವರ್ಜಿ ವಹಿಸಬಹುದಾ ಖಾದರ್ ಅವರು? ನಾವು ಇದನ್ನ ಕೇಳ್ತಾ ಇದ್ದೀವಿ. ಸ್ಪೀಕರ್ ಆಗಿ ಈ ಬಾರಿ ನಮ್ಗಳಿಗೆ ಬಹಳಷ್ಟು ಶಾಸಕ ಸ್ಥಾನಕ್ಕಿಂತ ಸ್ಪೀಕರ್ ಆದ್ರೆ ಬಹುತೇಕ ಬಹಳ ಒಂದು ಪವರ್ಫುಲ್ ಆಗಿ ಇರ್ತದೆ. ಮನಸ್ಸು ಮಾಡಿದ್ರೆ ಆಗ್ಲೂಬಹುದು. ಓಕೆ, ಮೊನ್ನೆ ತಾನೇ ಯಾರೋ ಒಬ್ರು ಕೇಳಿದ್ರು ತಮ್ಮ ದೈವಗಳು ಭಾಷೆಗಳಲ್ಲಿ ಮಾತಾಡುತ್ತಾ ಅಂತಹ ವಿಚಾರಗಳು ಬರಲ್ಲ, ಯಾಕಂದ್ರೆ ಖಾದರ್ ಅವರಿಗೆ ಗೊತ್ತಿದೆ. ಅಲ್ಲ, ಅದೇ ಮಾಧುಸ್ವಾಮಿ ಪಾಪ ಇಲ್ಲ ಈ ಸರಿ. ಹೌದು, ಅದೇ ಗೊತ್ತಾಯ್ತು. ಸೊ ಹಾಗಾಗಿ ಅದೇ ಈ ಬಾರಿ ತುಳುನಾಡಿಗೆ, ಅಂದ್ರೆ ನಾನು ಆಗ್ಲೇ ತುಳುನಾಡಿನ ಶಾಸಕರು ಅಂತ ಬಂದಾಗ ತುಳು ಭಾಷೆ 8ನೇ ಪರಿಚ್ಛೇದಕ್ಕೆ ಸೇರಬೇಕು ಅಥವಾ ತುಳು ಭಾಷೆಗೆ ರಾಜ್ಯದ ಒಂದು ಅಧಿಕೃತ ಸ್ಥಾನಮಾನ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟಗಳು ನಡೀತಾ ಇದೆ. ಆದ್ರೆ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಈಗ ಸದ್ಯ UT ಖಾದರ್ ಅವರು ಸ್ಪೀಕರ್ ಸ್ಥಾನ ಅಲಂಕರಿಸಿದ್ದಾರೆ ಅಂತ ಬಂದಾಗ ಇದು ಬಹುಶಃ ಒಂದು ವಿಧಾನಸಭೆಯಲ್ಲಿ ಬಹಳಷ್ಟು ಚರ್ಚೆಗೆ ಬರ್ಬೋದು, ಜೊತೆಗೆ ಇದಕ್ಕೆ ಸೂಕ್ತವಾಗಿರುವಂತಹ ನ್ಯಾಯ ಸಿಗ್ಬೋದು ಅನ್ನೋದು ಬಹಳಷ್ಟು ತುಳುವರ ಒಂದು ನಂಬಿಕೆ. ನಂಬಿಕೆ ಎಷ್ಟರ ಮಟ್ಟಿಗೆ ಪೂರಕವಾಗುತ್ತೆ, ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಕಾದು ನೋಡಬೇಕಾಗಿದೆ. ಜೊತೆಗೆ ಒಳ್ಳೆಯ ಪ್ರಶ್ನೆ ಕೇಳಿದ್ರು ಹರ್ಷವರ್ಧನ್ ಅವರು. ಥ್ಯಾಂಕ್ ಯು ಹರ್ಷವರ್ಧನ್ ಅವರಿಗೆ, ಧನ್ಯವಾದಗಳು. ಇದು ನಿಜವಾಗ್ಲೂ ಕೂಡ ಈ ಸಂದರ್ಭ ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ಇಂತಹ ವ್ಯಕ್ತಿಗಳು ಈ ರೀತಿ ಆದ್ರೆ ನಮ್ಗಳಿಗೆ ಏನು ಸಿಗ್ಬೋದು ಅನ್ನುವಂತ ಯೋಚನೆ ಮಾಡ್ತಾರೆ, ಔಟ್ ಆಫ್ ದ ಬಾಕ್ಸ್. ಇದು ಒಳ್ಳೆಯ ಪ್ರಶ್ನೆ. ಥ್ಯಾಂಕ್ ಯು ಸೋ ಮಚ್ ಹರ್ಷವರ್ಧನ್ಗೆ ಒನ್ಸ್ ಅಗೇನ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಾನು ಸಾಯಿನಾಥ್ ಬೋಳೂರಿನಿಂದ. ನಮಸ್ತೆ ಸಾಯಿನಾಥ್ ಅವರೇ, ಮಾತಾಡಿ ಸರ್. UT ಖಾದರ್ ಯಾವತ್ತು ಮ್ಯಾನ್ ಪವರ್. ಯಾಕೆಂತ ಹೇಳಿದ್ರೆ ನಂಗೆ ಇದಿಲ್ಲ, ನಮ್ಗೆ ಅವರು ಬೀಳುದಿಲ್ಲ, ಆದ್ರೆ ನಮ್ಗೆ ವೇದವಾಸ ಬೀಳುದು, ಆದ್ರೆ ಬೇಸರ ಇಲ್ಲ. ಯಾಕೆಂದ್ರೆ ಮ್ಯಾನ್ ಪವರ್ ಅಂತ ಯಾಕೆ ಹೇಳುದು ಅಂತ ಹೇಳಿದ್ರೆ, ನಾನೊಂದು ಕಷ್ಟದಲ್ಲಿದ್ರೆ ಅವರು ಎಲ್ಲಿಯಾ ಇರ್ಲಿ, ಬೇಕಾದ್ರೆ ದುಬೈಯಲ್ಲಿ ಇರ್ಲಿ, ಇಲ್ಲಾದ್ರೆ ಸೌದಿಯಲ್ಲಿ ಇರ್ಲಿ, ಎಲ್ಲಿ ಬೇಕಾದ್ರೂ ಇರ್ಲಿ, ನಂಗೆ ಒಂದು 10,000 ಬೇಕಂತ ಹೇಳಿದ್ರೆ ಅವರ ಹತ್ರ ವ್ಯವಸ್ಥೆ ಮಾಡುವಂತ ವ್ಯವಸ್ಥೆ ಉಂಟು. ಅವರ ಇಡೀ ದಕ್ಷಿಣ ಕನ್ನಡದಲ್ಲಿ ಫೋನ್ ನಂಬರ್ ಇರುವಂತ ML ಅಂತ ಹೇಳಿದ್ರೆ UT ಖಾದರ್. ಯಾಕೆಂತ ಹೇಳಿದ್ರೆ ಅವರು ನಂಗೆ ತುಂಬಾ ಖುಷಿ. ನಾನು ಆಕ್ಚುಲಿ ಹಿಂದೂ ಧರ್ಮದವನು, ಆದ್ರೆ ಸಹ ನಂಗೆ ಅವರ ಮೇಲೆ ತುಂಬಾ ಅಭಿಮಾನ ಉಂಟು. ನಂಗೆ ಒಮ್ಮೆ ಸಿಕ್ಕಿದ್ರೆ ಅವರ ಕಾಲು ಹಿಡಿಯುವಂತ ಆಗ್ತದೆ. ಅಂದ್ರೆ ಯಾಕೆಂತ ಹೇಳಿದ್ರೆ ನನಗಿಂತ ಸಣ್ಣವರವರು, ಆದ್ರೆ ಸಹ ನಾನು ಅವರನ್ನು ಯಾವತ್ತೂ ಒಂದು ಫಾಲೋ ಮಾಡ್ತೇನೆ. ನಾನು ಫೇಸ್ಬುಕ್ ಆಗ್ಲಿ ಯಾವುದೇ ಇರ್ಲಿ, ನನಗೆ ತುಂಬಾ ಖುಷಿ, ಹ್ಯಾಪಿ. UT ಖಾದರ್ ಅವರನ್ನು ನಾನು ಯಾವತ್ತೂ ಮರೀಲಿಕ್ಕಿಲ್ಲ. ಖುಷಿಯಾಗಿದೆ. ಅವರ ತಂದೆಯನ್ನು ಮರೀಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಅವರ ತಂದೆಯೂ ಕೂಡ ತುಂಬಾ ಇದು ಇದ್ರು ಅಲ್ಲ ಅವರು. ಆದ್ರೆ ತಂದೆ ಕಾಲದಲ್ಲಿ ನಾವು ಸಣ್ಣ ಮಕ್ಕಳು, ಆದ್ರೆ ಇವರ ಕಾಲದಲ್ಲಿ ಟರ್ಮ್ ಆಫ್ ದಿ 5 ಪಾಯಿಂಟ್ ಅಂದ್ರೆ 5 ಸರ್ತಿ ವಿನ್ ಆದ ಒಂದು ಕ್ಯಾಂಡಿಡೇಟ್ ವ್ಯಕ್ತಿ. ನಮ್ಗೆ ತುಂಬಾ ಖುಷಿ. ನಂಗೆ ನಾನು ಒಂದು ಹೀಗೆ ಹೋದ್ರೆ ಸಹ, ದಾರಿಯಲ್ಲಿ ಹೋದ್ರೆ ಸಹ ಒಂದು UT ಖಾದರ್ ಅವರ ಏನು ಎಂತ ಬೇಕು ಅಂತ ಕೇಳ್ತಾರೆ. ಸರಿ, ಆಯ್ತು ಸರ್. ಓಕೆ, ಥ್ಯಾಂಕ್ ಯು ಧನ್ಯವಾದ. ನಾನು ಅದಕ್ಕೆ ಒಂದು ಯಾವತ್ತೊಂದು ಮೆಚ್ಚುಗೆ. ಥ್ಯಾಂಕ್ ಯು ಧನ್ಯವಾದಗಳು ಸರ್. ಇದು ಧನ್ಯವಾದ ಸಾಯಿನಾಥ್ ಬೋಳೂರ್ ಅವರು. ಖಾದರ್ ಅವರು ಅದೇ ರೀತಿ ಎಲ್ಲರ ಜೊತೆ ಮಿಂಗಲ್ ಆಗ್ತಾರೆ, ಮಾತಾಡ್ತಾರೆ. ಡಿಸ್ಟೆನ್ಸ್ ಅನ್ನುವಂಥದ್ದು, ರಾಜಕಾರಣ ಅಥವಾ ರಾಜಕೀಯ ಅನ್ನುವಂಥದ್ದು ಇದೇ ರೀತಿ ಇರಬೇಕು ಅನ್ನೋಂಥದ್ದು ಇಲ್ಲ. ಎಲ್ಲೋ ಹೋದ್ರು ಕೂಡ ಹೋಗ್ತಾರೆ, ಎಲ್ಲರ ಜೊತೆ ಬೆರೀತಾರೆ. ಅದು ಸ್ಪೆಷಾಲಿಟಿ ಖಾದರ್ ಅವರದ್ದು. ಸೊ ದಟ್ಸ್ ವೈ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ನಾನು ಆಗ್ಲೇ ಹೇಳಿದಾಗೆ ನಾಟ್ ಓನ್ಲಿ ಇದು ಅಲ್ಪಸಂಖ್ಯಾತರ ನಾಯಕ ಅನ್ನೋಂಥದ್ದು ಏನು ಬರಲ್ಲ, ಇದು ಎಲ್ಲರೂ ಕೂಡ ಇಷ್ಟಪಡುವಂತಹ ನಾಯಕರು UT ಖಾದರ್ ಅವರು. ಇವೆಲ್ಲದರ ಜೊತೆಗೆ ಈ ಒಂದು ತುಳು ಭಾಷೆಗೆ ಅಧಿಕೃತ ಸ್ಥಾನಮಾನ ಸಿಗಬೇಕು ಅನ್ನುವಂತಹ ವಿಚಾರಗಳಲ್ಲಿ ಖಾದರ್ ಅವರು ಶ್ರಮಿಸ್ತಾರೆ ಅನ್ನುವಂಥದ್ದು ಕೇಳಿರುವಂತಹ ಪ್ರಶ್ನೆ ಹರ್ಷವರ್ಧನ್ ಅವರು. ಜೊತೆಗೆ ಸರ್, ಹಾಗಾದ್ರೆ ಈ ಒಂದು ಸ್ಪೀಕರ್ ಆದ್ರೆ ರಾಜಕೀಯ ಭವಿಷ್ಯ ಕೊನೆಯಾಗುತ್ತೆ ಅನ್ನೋದು ಇಲ್ಲ, ಆ ಒಂದು ನಂಬಿಕೆಗಳು ಇಲ್ಲ ಅಲ್ಲ ಸರ್? ಇಲ್ವೇ ಇಲ್ಲ. ಎಸ್, ಓಕೆ, ರೈಟ್. ಜೊತೆಗೆ ಇನ್ನೊಂದು ಕಡೆ ಬರುವಂತಹ ಪ್ರಶ್ನೆ, ಖಾದರ್ ಅವರು ಸ್ಪೀಕರ್ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಹಾಗಾದ್ರೆ ವಾಟ್ ಅಬೌಟ್ ಖಾದರ್ ಅವರ ಸಚಿವ ಸ್ಥಾನ ಅಂತ ಬಂದಾಗ ಇನ್ನು ಮುಂದೆ ಸಚಿವರಾಗಲ್ಲ ಈ ಖಾದರ್ ಅವರು, ಇನ್ನು ಮುಂದೆ ಅಲ್ಲ ಈ ಒಂದು ಸಂದರ್ಭಗಳು, ಯಾಕಂದ್ರೆ ಸ್ಪೀಕರ್ ಆಗಿದ್ದಾರೆ, ಹಾಗಾಗಿ ಸಚಿವ ಸ್ಥಾನ ಸಿಗಲ್ಲ. ಹಾಗಿದ್ರೆ ಯಾರು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗ್ತಾರೆ ಅನ್ನುವಂಥ ಪ್ರಶ್ನೆಗಳು ಬರುತ್ತೆ. ಹಾಗಾದ್ರೆ ಸಚಿವ ಸ್ಥಾನದಿಂದ ಖಾದರ್ ಅವರನ್ನು ವಂಚಿಸಲಾಗಿತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಬರುತ್ತೆ. ಖಾದರ್ ಅವರು ಯಾಕೆ ಒಪ್ಕೊಂಡ್ರು? ಸಚಿವರಾಗ್ಬೋದಿತ್ತಲ್ಲ ಅವರಿಗೆ. ಅವರು ಸಚಿವರಾದ್ರೆ ನಮ್ಮ ಜಿಲ್ಲೆಗೆ ಬಹಳಷ್ಟು ಉಸ್ತುವಾರಿ ಸಚಿವರಾಗಿದ್ರೆ ಬಹಳಷ್ಟು ಅನುದಾನಗಳು ಬರ್ತಾ ಇತ್ತಲ್ವ, ಬಹಳಷ್ಟು ಒಳ್ಳೆ ಕೆಲಸಗಳು ಆಗ್ತಾ ಇತ್ತಲ್ವ, ಇಂತಹ ವಿಚಾರಗಳು ಹರಿದಾಡ್ತಾ ಇದೆ. ಯಾಕೆ ಒಪ್ಕೊಂಡ್ರು ಖಾದರ್ ಅವರು? ಪವರ್ಫುಲ್ ಆಗಿರುವಂತಹ ವ್ಯಕ್ತಿ, 5 ಬಾರಿ ಶಾಸಕರಾಗಿ ಗೆದ್ದಿದ್ದಾರೆ, ಅವರಿಗೆ ಪವರ್ ಇಲ್ವಾ? ಎಸ್, ಏನ್ ಹೇಳ್ತಾರೆ ಇಲ್ಲಿ? UT ಖಾದರ್ ಅವರಿಗೆ ಮೊದಲ ಕಂತಿನಲ್ಲೇ
ಸಚಿವರಾಗಿ ಮಾಡಲಿಲ್ಲ ಎನ್ನೋ ಬಗ್ಗೆ ಒಂದು ಅಪಸ್ವರ ಕೇಳಿ ಬಂದಿತ್ತು ಖಾದರ್ ವಲಯದಿಂದಲೇ. ಯಾಕಂದ್ರೆ ಅಷ್ಟ 8 ಶಾಸಕರು ಸಚಿವರಾಗ್ತಾರೆ, ಆ ಸಂದರ್ಭಗಳಲ್ಲಿ ಬೇಕಿತ್ತು ಅನ್ನೋದು ಬಹಳಷ್ಟು ಜನರು ಹೇಳುವರು. ಅದಕ್ಕೆ ಯಾಕಂದ್ರೆ ಅವರು 2 ಬಾರಿ ಏನು ಸಚಿವರಾಗಿದ್ರು, ಹಾಗೆ ಯಶಸ್ವಿಯಾಗಿ ಅದನ್ನ ನಿಭಾಯಿಸಿದ್ರು ಕೂಡ. ಹಾಗಾಗಿ ಒಂದು ಪವರ್ಫುಲ್ ಕಾಂಗ್ರೆಸ್ ಮುಖಂಡ, ಮತ್ತೆ ಮೊನ್ನೆ ತಾನೇ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಆದಾಗ ಉಪನಾಯಕನಾಗಿ ಅಂದ್ರೆ ಸಿಎಂ ನೆಕ್ಸ್ಟ್ ಪವರ್ ವಿರೋಧ ಪಕ್ಷದಲ್ಲಿರುವ ಕೊಟ್ಟಿದ್ರಿಂದ ಈ ಬಾರಿ ಕೊಡದೇ ಇರುವುದನ್ನು ನೋಡುವಾಗ ಅದು ಸಹಜವಾಗಿ ಏನೋ ಮಿಸ್ಸಿಂಗ್ ಹೊಡಿತಾ ಇತ್ತು. ಬಹಳಷ್ಟು DCM ತನಕ ಕೂಡ, ಗೃಹ ಸಚಿವರ ತನಕ ಕೂಡ ಅವರ ಹೆಸರಿತ್ತು. ಈಗ ಅದಕ್ಕಿಂತ ಮೇಲಿನ ಪೋಸ್ಟ್ ಸಾಂವಿಧಾನಿಕ ಲೆಕ್ಕವಾಗಿ ಮೇಲಿನ ಪೋಸ್ಟ್ ಸಿಕ್ಕಿದೆ. ಇವರಿಗೆ ಸಚಿವ ಸ್ಥಾನದ ಬಗ್ಗೆ ನನಗೂ ಅಂದ್ರೆ ಸ್ವಲ್ಪ ಸಂಶಯಗಳು ಬರ್ಲಿಕ್ಕೆ ಶುರು ಆಗಿತ್ತು. ಯಾಕಂದ್ರೆ ಅಲ್ಪಸಂಖ್ಯಾತ ಹೇಳುವಾಗ ಅಲ್ಲಿ ರೆಹಮಾನ್ ಖಾನ್ ಇದ್ದಾರೆ, ಆಮೇಲೆ ತನ್ವೀರ್ ಸೇಠ್ ಇದ್ದಾರೆ, ಆಮೇಲೆ ಈಗಾಗಲೇ ಜಮೀರ್ ಆಗಿದ್ದಾರೆ, ಇನ್ನೂ 2-3 ಹಿರಿಯ ನಾಯಕರು ಕಾಂಗ್ರೆಸ್ ನಾಯಕರಿದ್ದಾರೆ. ಅವರಿಗೆಲ್ಲ ಕೊಟ್ಟರೆ ಎಲ್ಲೋ ಅಲ್ಪಸಂಖ್ಯಾತರದ್ದೇ ಆಗ್ತದೆ, ಅಂದರೆ ಏನು ಸಚಿವ ಸ್ಥಾನಗಳು ಹೆಚ್ಚಾಗ್ತದೆ. ಹಾಗಾಗಿ ಸೀನಿಯಾರಿಟಿ ಪ್ರಕಾರ ಕೊಡ್ತಾ ಬಂದರೆ ಮತ್ತೆ ಇರುವುದು 32 ಸ್ಥಾನಗಳು. ಹಾಗಾಗಿ ಸಚಿವ ಸ್ಥಾನ ಖಾದರಿಗೆ ಸಿಗುವುದಕ್ಕಿಂತಲೂ ಇನ್ನೊಬ್ಬರು ದಕ್ಷಿಣ ಕನ್ನಡದಲ್ಲಿ ಬೇರೊಬ್ಬರಿಗೆ ಸಿಗುವ ಸಾಧ್ಯತೆಗಳು ಹೆಚ್ಚಿತ್ತು ನನ್ನ ಲೆಕ್ಕಾಚಾರದಲ್ಲಿ. ಯಾಕಂದ್ರೆ ಪದ್ಮರಾಜ್ ಹೆಸರು ಹೈಕಮಾಂಡ್ನಲ್ಲಿ ಸ್ಟ್ರಾಂಗ್ ಆಗಿ ಓಡ್ತಾ ಇದೆ. ಅಂದ್ರೆ ವಿಧಾನ ಪರಿಷತ್ ಸದಸ್ಯರು, ಹಿಂದೆ ರಾಜ್ಯದ ಸದಸ್ಯರಾಗಿದ್ದರು. ಆಮೇಲೆ ಈಗ DKC ಜೊತೆ ಚೆನ್ನಾಗಿದ್ದಾರೆ. ಅಂದ್ರೆ ಹರಿಪ್ರಸಾದ್ ಅವರು, ಬಿ ಕೆ ಹರಿಪ್ರಸಾದ್ ಅವರು ರಾಜ್ಯಸಭೆ ಸದಸ್ಯರಾದರು. ಮೇಲ್ಗಡೆಯಿಂದ ಒಳ್ಳೆ ಹೈಕಮಾಂಡ್ ಲಿಂಕ್ ಹೊಂದಿದವರು. ಅಲ್ಲಿಂದ ಈ ಕರ್ನಾಟಕಕ್ಕೆ ಸಮರ್ಥ ಮಾತುಗಾರ ಬೇಕು, ರಾಜಕಾರಣಿ ಬೇಕು ಅಂತ. ಮತ್ತೆ ಅವರು ಏನು ಈ ಹಿಂದುತ್ವ ಅಥವಾ ಈ ಬಜರಂಗ ದಳ ಇತ್ಯಾದಿ ವಿಷಯಕ್ಕೆ ಬಂದಾಗ ಅವರು ಕಡು ವಿರೋಧಿ, ಅವರನ್ನು ಮಟ್ಟ ಹಾಕ್ತೇವೆ ಎನ್ನುವಂಥ ಮನೋಸ್ಥಿತಿ ಇರೋರು. ಸೊ ಅವರಿಗೆ ಏನು DKC ಅಂದರೆ ಈ ಭಾಗದಲ್ಲಿ ಅವರ ಏನು DKC ತಮ್ಮ ಗ್ಯಾಂಗಿನ ಬಲವರ್ಧನೆಗಾಗಿ ಅವರನ್ನು ಕರೆತಂದ್ರೆ ಹೇಳ್ತಾರೆ. ಬಟ್ ಅವರು ಮೆಂಟಾಲಿಟಿ ಅಥವಾ ಅವರ ಸಿದ್ಧಾಂತಗಳು ಸಾಧಾರಣ ಸಿದ್ದರಾಮಯ್ಯ ಅವರೊಂದಿಗೆ ಹೋಲ್ತದೆ. ಅದರ ಜೊತೆಗೆ ಈ ಉಡುಪಿ ಅಂದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರನ್ನು ಉಸ್ತುವಾರಿ ಸಚಿವರನ್ನಾಗಿ ಮಾಡಿದರೆ ಇಲ್ಲಿ ಎಲ್ಲ ಶಾಸಕರು ಇರುವಂಥ ಹಿಂದುತ್ವದ ಶಾಸಕರು. ಹಾಗೆ ಇಲ್ಲೇ ಅದರ ಏನು ಅನಾಹುತ ಅಥವಾ ಗಲಾಟೆ, ನೈತಿಕ ಪೊಲೀಸ್ಗೆ ಇದೆಲ್ಲ ಆದರೆ ಸಮರ್ಥವಾಗಿ ಹದ್ದುಬಸ್ತಿನಿಗೆ ಇರಲಿಕ್ಕೆ ಸಾಧ್ಯ ಎನ್ನುವಂಥದ್ದು ಒಂದು ವರ್ಷ. ಬಟ್ ಅದು ಅವರ ಹಾಗೆ ಆಗಿದ್ರೆ ಇಲ್ಲಿ ಯಾವತ್ತೂ ಕೂಡ ಗಲಾಟೆ ಇದಾಗಿ BJP ವೋಟ್ ಬ್ಯಾಂಕ್ ಏನು ಹಾಳಾಗೋದಿಲ್ಲ, ಮತ್ತಷ್ಟು ಜಾಸ್ತಿ ಆಗ್ತದೆ. ಅದು ವಾಸ್ತವ ಹೇಳೋದು. ಇನ್ನೊಂದು ನಮ್ಮ ಮಂಜುನಾಥ್ ಭಂಡಾರಿ ಅವರು MLC ಇದ್ರ ರೇಸ್ನಲ್ಲಿ ಗೆದ್ದದ್ದೇ ಒಂದು ರೋಚಕ. ಅದಾದ ಮೇಲೆ ಅವರ ಏನು ಹೈಕಮಾಂಡ್ ಖರ್ಗೆ ಜೊತೆ ತುಂಬ ಒಳ್ಳೆಯ ಸಂಪರ್ಕ ಇದೆ. ಹಾಗಾಗಿ ಹಿಂದೆ ಏನು ಈಗ ಮಂಗಳೂರಿಗೆ ಕಪಿಲ್ ದೇವರನ್ನ ಕರೆಸಿದಂಥ ಒಂದು ಸಣ್ಣ ಅವರ ಒಂದು 20 ವರ್ಷ ಪ್ರಾಯದಲ್ಲೇ ಕಪಿಲ್ ದೇವರನ್ನ ಕರೆಸಿ ಕ್ರಿಕೆಟ್ ಎಲ್ಲ ಮಾಡಿಸಿದಂಥ ಒಂದು ಕೆಪಾಸಿಟಿ ಇರುವವರು ಹೈಕಮಾಂಡ್. ಅಂದರೆ ಹೈಫೈ ಥಿಂಕಿಂಗ್. ಮತ್ತು ಈ ಭಾಗದಲ್ಲಿ ಕಾಂಗ್ರೆಸ್ಸನ್ನು ಸದೃಢವಾಗಿ ಮಾಡಬೇಕಾದ್ರೆ ಈಗ BK ಹರಿಪ್ರಸಾದ್ ಆದರೂ ಕೂಡ ಅವ್ರದ್ದು ಕೋಟ ಮಂಗಳೂರಿದ್ದು ಅಂತಲ್ಲ, ಒಟ್ಟು ಇಲ್ಲಿ ಅಂತ ಹೇಳಿದ್ರು ಅವರು ಫೇಮಸ್ ಅಂದರೆ ಬೆಂಗಳೂರು ಆ ಭಾಗದವರೇ, ಅಲ್ಲಿಂದೇ ಅವರ ಲೈಫ್. ಹಾಗಾಗಿ ಅವರನ್ನು ಕನ್ಸಿಡರ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿಯ ಜನ ಅಂತ ಕನ್ಸಿಡರ್ ಮಾಡಿದ್ರೆ ಮತ್ತೆ ಇಲ್ಲಿಯ ಕಾಂಗ್ರೆಸ್ ಅನ್ನ ಬೆಳಿಬೇಕು ಅಂತ ಲೆಕ್ಕ ಹಾಕಿದ್ರೆ ಇಲ್ಲಿಯ ಏನು ಸಂಪನ್ಮೂಲಗಳನ್ನ ಖರ್ಚು ಮಾಡಬೇಕು ಅಂತ ಲೆಕ್ಕ ಹಾಕಿದ್ರೆ ಆವಾಗ ಬರುವಂತದ್ದು ಮಂಜುನಾಥ್ ಭಂಡಾರಿ ಅವರ ಹೆಸರು. ರಮಾನಾಥ ರೈಗರಿಗೆ MLC ಸಿಗುವುದೇ ಕಷ್ಟ. ಹೆಸರು ಕೇಳಿ ಬರ್ತದೆ, ಆದ್ರೆ ಸಚಿವ ಸ್ಥಾನ ಕೊಡುದಿಲ್ಲ. ಅಂದ್ರೆ ಕೊಟ್ರೆ ಅದು ದೊಡ್ಡ ಔದಾರ್ಯ ಅಂತ ಅನಿಸ್ತದೆ ನನಗೆ. ಯಾಕೆ ಹೇಳಿದ್ರೆ ಅವರಿಗೆ MLC ಕೊಡುವುದೇ ದೊಡ್ಡ ವಿಷಯ ಆಗಿದೆ. ಈಗ ಸಚಿವ ಸ್ಥಾನ ಎರಡನೇದ್ದು, ಈಗ MLC ಕೊಡುವಂಥದ್ದೇ ದೊಡ್ಡ ವಿಷಯ. ಅಂದ್ರೆ ಕಾಂಗ್ರೆಸ್ ಅಂದ್ರೆ MLC ಕೊಟ್ಟರೆ ನೆಕ್ಸ್ಟ್ ಕಾಂಗ್ರೆಸ್ ಈ ಭಾಗದಲ್ಲಿ ಕಾಂಗ್ರೆಸ್ ಅನ್ನ ಸಮರ್ಥವಾಗಿ ಸಂಘಟನೆಯನ್ನು ಮಾಡಬೇಕು. ಈಗಾಗಲೇ ಅವರು ಏನು ಪೊಸಿಷನ್ ಅಲ್ಲಿ ಇರುವಾಗ, ಈ ಭಾಗದಲ್ಲಿ ಇರುವಾಗ ಆಗದಿದ್ದದ್ದು ಅಂದ್ರೆ ಪುನಃ ಅವರಿಗೆ MLC ಕೊಟ್ಟು ಆಮೇಲೆ ಸಚಿವರನ್ನಾಗಿ ಮಾಡುವಂಥದ್ದು ನನಗೆ ಏನು ಅದು ಈಗಾಗಲೇ ರಾಜಕೀಯ ನಿವೃತ್ತಿ ಅಂತ ಹೇಳಿದ್ರು. ಬಟ್ ರಾಜಕೀಯ ನಿವೃತ್ತಿ ಹೇಳಿದಲ್ಲ, ಚುನಾವಣಾ ರಾಜಕೀಯ ನಿವೃತ್ತಿ. ಹಾಗಾದ್ರೆ ವಿರೋಧಿಗಳು ಅವರಿಗೆ ಆಗದವರು ಅವ್ರದ್ದು ಮುಗೀತು, ಹಾಗಾಗಿ ಅವ್ರಿಗೆ ಬೇಡ ಎನ್ನುವಂಥ ಒತ್ತಡಗಳು ಕೂಡ ಈ ಸಂದರ್ಭದಲ್ಲಿ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಹಾಗಾಗಿ
ಈಗ ಮತ್ತೆ ಹೈಕಮಾಂಡ್ನಲ್ಲಿ ಒಳ್ಳೆ ಇರುವುದರಿಂದ ಪವರ್, ಮತ್ತೆ ಇವರು ಯಾರೊಟ್ಟಿಗೆ ಗಲಾಟೆ ಮಾಡದೆ ಪಕ್ಷ ಸಂಘಟನೆಯನ್ನು ಮಾಡಬಹುದು ಎನ್ನುವಂಥ ಲೇಬಲ್ ಕೂಡ ಮಂಜುನಾಥ್ ಭಂಡಾರಿಗೆ ಇರೋದ್ರಿಂದ ಚಾನ್ಸ್ ಆದರೆ ಮಂಜುನಾಥ್ ಭಂಡಾರಿಗೆ ಲೆಕ್ಕಾಚಾರಗಳು ಹಾಗೆ ಹೇಳ್ತವೆ. ಮತ್ತೆ DKC ಅವರು ಹೀಗೆ ಟಿಕ್ ಮಾಡಿದರೆ ಅಥವಾ ಸಿದ್ದರಾಮಯ್ಯ ಟಿಕ್ ಮಾಡಿದರೆ ಪಾಸ್ ಆಗುವಂಥ ವಿಚಾರಗಳು ಇರುವುದರಿಂದ ಬಟ್ ಒಂದು ಮತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ಕೊನೆಗೆ ಇಲ್ಲಿ ಯಾವುದು ಬರಲಿಲ್ಲ, ಸ್ಪೀಕರ್ ಹುದ್ದೆ ಕೊಟ್ಟಿದ್ದೇವೆ ಅಂತ ಹೇಳಿ ಸಚಿವ ಸ್ಥಾನ ಕೊಡದೇ ಇರುವಂತ ಒಂದು ಪ್ಲಾನ್ಗಳು ಇರ್ಬೋದು, ಅಂದ್ರೆ 32 ಅಲ್ಲೇ ಮುಗಿಸುವಂತ. ಆದರೂ ಉಸ್ತುವಾರಿ ಸಚಿವರಂತೂ ಕೊಡ್ತಾರೆ, ಬಟ್ ಇಲ್ಲಿಯವರೇ ಉಸ್ತುವಾರಿ ಸಚಿವರಾಗ್ತಾರೆ ಅಂತ ನನಗನ್ನಿಸ್ತದೆ. ಓಕೆ, ಹಾಟ್ ಫೇವರೇಟ್ ಅಂತ ಬಂದಾಗ ಮಂಜುನಾಥ್ ಭಂಡಾರಿ ತಮ್ಮ ಪ್ರಕಾರ. BK ಹರಿಪ್ರಸಾದ್ ನೆಕ್ಸ್ಟ್ ಅಲ್ಲ, BK ಹರಿಪ್ರಸಾದ್ಗೆ ಸಿಗ್ಬೋದು, ಅದು ಬೆಂಗಳೂರು ಕೋಟ. ಓಕೆ, ಮಂಜುನಾಥ್ ಭಂಡಾರಿಗೆ ಇಲ್ಲಿದ್ದು ಕೋಟದಲ್ಲಿ ಸಿಗ್ಬೋದು. ಓಕೆ, MLC ಆದವರು ಉಸ್ತುವಾರಿ ಸಚಿವರಾಗಬಹುದು ಅನ್ನುವಂಥದ್ದು. ಎಸ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಬಂಟ್ವಾಳದಿಂದ ಸರ್. ಬಂಟ್ವಾಳದಿಂದ. ಎಸ್ ಸರ್, ತಮ್ಮ ಹೆಸರು? ರಾಜೇಶ್ ಅಂತ ಸರ್. ಎಸ್ ರಾಜೇಶ್ ಸರ್, ಮಾತಾಡಿ ಸರ್. ಸರ್ UT ಖಾದರ್ ಸರ್, UT ಖಾದರ್ ಒಳ್ಳೆ ಮನುಷ್ಯ. ಎಲ್ಲಾ ಜನರಿಗೆ, ಎಲ್ಲ ಜಾತಿ ಭೇದ ಯಾವ್ದು ಸಹ ನೋಡುದಿಲ್ಲ ಅವರು UT ಖಾದರ್. ಓಕೆ, ಹಿಂದೂ ಮುಸ್ಲಿಂ ಯಾವ್ದು ನೋಡುದಿಲ್ಲ. ಆದ್ರೆ ನಮ್ಮ ಹಿಂದೂ ಯುದ್ಧದಲ್ಲಿ ಮತ ತಗೊಂಡವರು ಹಿಂದೂಗಳನ್ನೇ ನೋಡುದಿಲ್ಲ. ಹಿಂದುತ್ವದಲ್ಲಿ ಮತ ತಗೊಂಡವರು ಉಂಟಲ್ಲ, ಹಿಂದೂಗಳನ್ನೇ ಕೇರ್ ಮಾಡುದಿಲ್ಲ. ಅವರೇ ಆಡಂಬರ ಮಾಡೋದು ಬಿಟ್ಟು ಮತ್ತೆ ಯಾವಿಲ್ಲ. ಅದು UT ಖಾದರ್ ಅಂದ್ರೆ ಎಲ್ಲಾ ಜನತೆಯವರನ್ನು ಹೊಂದಿಕೊಂಡು ಹೋಗ್ತಾರೆ ಅವರು. ಖಾದರ್ ವಿನ್ ಆದಾಗೆ ಯಾವ್ದು ಸಹ ವಿನ್ ಆಗ್ತಾರೆ ಅವರು. ಅವರ ಮನುಷ್ಯತ್ವ ಉಂಟು. ಎಲ್ಲ ನಮ್ಮ ಹಿಂದೂ ಲೀಡರ್ ಇದ್ದಾರಲ್ಲ, ಅವರಿಗೆ ಮನುಷ್ಯತ್ವ ಉಂಟಾ? ಎಷ್ಟೋ ಲೀಡರ್ ಇದ್ದಾರೆ ನೋಡಿ, ಎಷ್ಟೆಷ್ಟು. ನಮ್ದು ಇಲ್ಲಿ BJP ಅಧ್ಯಕ್ಷರಿದ್ದಾರೆ, ಇಷ್ಟೊಂದು ಜನ ಇದ್ದಾರೆ. ಎಸ್ ಸರ್, ಓಕೆ ಓಕೆ, ಥ್ಯಾಂಕ್ ಯು ಧನ್ಯವಾದಗಳು ಸರ್, ಧನ್ಯವಾದಗಳು ಸರ್. ಎಸ್ ಸರ್, ಮೊಹಮ್ಮದ್ ಕುಂಚತ್ ಪಾಯಿಲ್ ಸರ್, ಇದೇ ವಿಚಾರವನ್ನು ನಿಮ್ಮಲ್ಲೂ ಕೂಡ ಕೇಳ್ತಾ ಇದ್ದಾರೆ. ಸಚಿವ ಸ್ಥಾನ ಖಾದರ್ ಅವರಿಗೆ ಸಿಗ್ಲಿಲ್ಲ ಅನ್ನೋದು ಬಹಳಷ್ಟು ಖಾದರ್ ಅಭಿಮಾನಿಗಳಲ್ಲಿ ಬೇಸರ ಇದೆ. ಯಾಕಂದ್ರೆ ಸಚಿವ ಸ್ಥಾನ ಸಿಗ್ತಾ ಇತ್ತು ಖಾದರ್ ಅವರಿಗೆ, ಏನ್ ಹೇಳ್ತೀರಾ ನೋಡಿ? ಖಾದರ್ ಅವರಿಗೆ MLA ಸ್ಥಾನಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಕಾಂಗ್ರೆಸ್ ಪಕ್ಷ. ಅವರನ್ನ ಸ್ಪೀಕರ್ ಆಗಿ ಆಯ್ಕೆ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷ. ಅವಾಗ ಅವರ ಅಭಿಮಾನಿಗಳಿಗೆ ಮತ್ತು ಅವರ ಹಿಂಬಾಲಕರಿಗೆ ಸಿಗಲಿಲ್ಲ ಅಂತ ಹೇಳಿ ಬೇಸರ ಇರ್ಬೋದು, ಆದರೆ ಅದು ಸಹಜ ಬೇಸರ. ಆದರೆ ಅವರಿಗೆ MLA ಸ್ಥಾನಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂದು ಕಾಂಗ್ರೆಸ್. ಅವರಿಗೆ ಸ್ಪೀಕರ್ ಸ್ಥಾನವನ್ನು ಕೊಟ್ಟಿದ್ದು ಯಾರು? ಕಾಂಗ್ರೆಸ್. ನಾಳೆ ಸ್ಪೀಕರ್ ಅವರನ್ನ ತೆಗೆದು ಅವರಿಗೆ ಇನ್ನೂ ಸಚಿವ ಸ್ಥಾನವನ್ನು ಕೊಡುವುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆ ಸಂದರ್ಭ ಬಂದಾಗ ಅದೂ ಕೊಡಬಹುದು, ಅದು ಒಂದು ಮಾತುಕತೆ ಆಗಿದೆ ಅಂತ ಇದೆ, ಅದು ಆಗಬಹುದು. ಹಾಗಾದ್ರೆ ಪಕ್ಷ ಯಾವುದನ್ನ ಸೂಚಿಸ್ತದೆ ಅದನ್ನ ಶಿರಸ ವಹಿಸಿ ಖಾದರ್ ಅವರು ಪಾಲನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರೊಬ್ಬ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ಮತ್ತು ನಿಷ್ಠಾವಂತ ಒಬ್ಬ ವ್ಯಕ್ತಿ. ಅದಕ್ಕೆ ಅವರಿಗೆ ನಾವು ಅಭಿನಂದನೆಯನ್ನ ಸಲ್ಲಿಸಬೇಕು. ಹಿರಿಯರು ಒಪ್ಪಿಕೊಂಡು ಆ ಸ್ಥಾನವನ್ನು ತೆಗೆದುಕೊಳ್ಳಬೇಕಿತ್ತು. ಆದರೆ ಕಿರಿಯವನಿಗೆ ಒಲಿದು ಬಂದಿದೆ ಅಂತ ಹೇಳಿದ್ರೆ ಅದು ಅವರ ಔದಾರ್ಯ, ಅದು ಯಾರದು? ಖಾದರ್ ಅವರದು. ಯಾಕೆಂದರೆ ನನಗೆ ಇಂಥದೇ ಸ್ಥಾನಮಾನ ಬೇಕು ಅಂತೇಳಿ ಅವರು ಮನಸ್ಸಿನಲ್ಲಿ ಇಟ್ಟುಕೊಂಡವರಲ್ಲ. ಯಾವುದನ್ನು ಹೈಕಮಾಂಡ್ ಕೊಡ್ತದೆ ಅದನ್ನು ನಾನು ಬಯಸ್ತೇನೆ. ಈ ಹಿಂದೆ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಾಗಲೂ ಕೂಡ ಆ ಸಚಿವ ಸ್ಥಾನಕ್ಕೆ ಗೌರವ ಮತ್ತು ಘನತೆಯನ್ನು ಅವರು ತಕೊಂಡು ಬಂದು ಕೊಟ್ಟಿದ್ದಾರೆ. ಅದನ್ನು ಜನರ ಹಿತಕ್ಕಾಗಿ ಅವರು ಬಳಸಿದ್ದಾರೆ. ಸ್ಪೀಕರ್ ಸ್ಥಾನ ಬಂದಿದೆ, ಸಚಿವನೇ ಆಗಬೇಕಂತ ಹೇಳಿಲ್ಲ. ಸ್ಪೀಕರ್ ಸ್ಥಾನ ಗೌರವಾನ್ವಿತ ಮತ್ತು ಸಾಂವಿಧಾನಿಕ ಹುದ್ದೆಯಲ್ಲಿ ಶ್ರೇಷ್ಠ ಹುದ್ದೆಯನ್ನು ಹೊಂದಿದ್ದದ್ದು. ಅದರ ಆ ಸ್ಥಾನಮಾನವನ್ನು ತಕೊಂಡು ಜನರಿಗೆ, ಈಗ ಎಲ್ಲರೂ ಜನಪ್ರತಿನಿಧಿಯವರ ಉದ್ದೇಶ ಏನು? ಜನರಿಗೆ ಒಳ್ಳೆಯ ಆಡಳಿತವನ್ನ ಕೊಡುವಂಥದ್ದು. ಆಡಳಿತ ಕೊಡ್ಲಿಲ್ಲ ಅಂತೇಳಿ ಸ್ಪೀಕರ್ ಆದವನು ಸಚಿವ ಸರ್ಕಾರಕ್ಕೆ ಮುಖ್ಯಮಂತ್ರಿ ಆದವನಿಗೆ ಸೂಚಿಸಬಹುದು, ಈ ರೀತಿ ನಡ್ಕೋ, ಈ ರೀತಿ ಮಾಡಿ ಅಂತೇಳಿ. ಅವನಿಗೆ ಒಂದು ಹೆಡ್ ಮಾಸ್ಟರ್ ಇದ್ದಾಗೆ, ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಇದ್ದಾಗೆ ಸ್ಪೀಕರ್ ಅಂತ ಹೇಳಿದ್ರೆ. ಎಸ್ ಸರ್. ಜೊತೆಗೆ ಬಹಳಷ್ಟು ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಜೊತೆಗೆ ಇದನ್ನೇ ಬಹಳ ಜನರು ಕೇಳ್ತಾ ಇದ್ದಾರೆ. ಒಬ್ರು ಹಾಕಿದ್ದಾರೆ, ವೆಲ್ ಪ್ಲಾನ್ಡ್ ಗೇಮ್ ಪ್ಲೇಡ್ ಬೈ ಇಂಡೈರೆಕ್ಟ್ಲಿ ಎಲೆಕ್ಟೆಡ್ MLCs, ವೆರಿ ಶೇಮ್ ಟು DK district people now, they wanted to rule DK district without competing election ಅನ್ನುವಂಥದ್ದು ಒಬ್ರು ಹಾಕಿದ್ದಾರೆ. ಸೊ ಬಹುಶಃ ಈ ಸಂದರ್ಭದ ಚರ್ಚೆಗಳು ಅದು ಸೂಕ್ತವಾಗಿರುವಂಥ ವಿಚಾರ. ಯಾಕೆಂದ್ರೆ ಖಾದರ್ ಅವರನ್ನ ಬಹಳಷ್ಟು ಜನರು ಸಚಿವರಾಗಿ ನೋಡ್ಬೇಕಾಗಿತ್ತು ಅನ್ನೋದು ಬಹಳಷ್ಟು ಜನರು ಹೇಳ್ತಾ ಇದ್ರು. ಆದ್ರೆ ಖಾದರ್ ಅವರಿಗೆ ಸ್ಪೀಕರ್ ಕೊಟ್ಟರು ಅನ್ನೋದಿದೆ ಚರ್ಚೆ ಆಗ್ತಾ ಇರೋದು. ಎನಿವೆ, ಎಸ್ ಸರ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಾವು ಬಂಟ್ವಾಳದಿಂದ ಶೇಖರ್. ನಮಸ್ತೆ ಶೇಖರ್ ಅವರೇ, ಮಾತಾಡಿ ಸರ್. ನೋಡಿ, ಅವ್ರಿಗೆ ಸಚಿವ ಸ್ಥಾನನೇ ಕೊಡ್ಬೇಕಾಯ್ತು. ಯಾಕೆಂದ್ರ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೆ ಮೇಂಟೆನೆನ್ಸ್ ಉಂಟು, ಯಾವ್ದೋ ಒಂದು ಡ್ಯಾಮೇಜ್ ಇಲ್ಲ.
ಅದು ಒಂದ್ರ ಪ್ರಮುಖ ಒಂದು ಶಾಸಕ ಆದವರು ಅವರು ವಿ.ಟಿ. ಖಾದರ್ ಅವರು. ಹಾ, ನಾವು ಎಲ್ಲ ರಾಜ್ಯದಲ್ಲಿ ಅವರಂತ ಒಂದು ಯಾರು ಇಲ್ಲ. ಓಕೆ ಓಕೆ, ಎಸ್ ಸರ್ ಓಕೆ, ಥ್ಯಾಂಕ್ ಯು. ಬಂಟ್ವಾಳದಿಂದ ಹಿಡಿದು ಬೇರೆ ಬೇರೆ ಕಡೆಗಳಿಂದ ಹಿಡಿದು ಖಾದರ್ಗೆ ಅಭಿಮಾನಿಗಳಿದ್ದಾರೆ. ಕೇಳ್ತಾ ಇರೋದು ಇಷ್ಟೇ, ಅವರು ಒಳ್ಳೆಯ ನಾಯಕರು, ಒಳ್ಳೆಯ ಲೀಡರ್, ಯಾವುದೇ ರೀತಿಯ ಭೇದ ಭಾವ ಮಾಡಲ್ಲ, ಅವರು ಸಚಿವರಾಗಬೇಕಾಗಿತ್ತು ಅನ್ನುವಂಥದ್ದು. ಎನಿವೇ, ಸ್ಪೀಕರ್ ಆಗಿದ್ದಾರೆ, ಸಂವಿಧಾನಿಕವಾಗಿ ಗೌರವಯುತವಾಗಿರುವಂತಹ ಸ್ಥಾನಮಾನ, ಗೌರವಯುತವಾಗಿರುವಂತಹ ಸಭಾಧ್ಯಕ್ಷರ ಒಂದು ಹುದ್ದೆ, ಅದು ಯುಟಿ ಖಾದರ್ ಅವರಿಗೆ, ಅಂದ್ರೆ ತುಳುನಾಡಿನ ಶಾಸಕರಿಗೆ ಸಿಕ್ಕಿದೆ. ಖುಷಿಯ ವಿಚಾರ ನೋಡೋಣ, ಯಾಕಂದ್ರೆ ಅವರು ಸಚಿವರಾಗಿದ್ರೆ ಇಂತಹ ಚರ್ಚೆಗಳು ಅಥವಾ ಇಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇರಲಿಲ್ಲ. ಖಾದರ್ ಅಂದ್ರೆ ಯಾರು ಅನ್ನುವಂಥದ್ದು ನಮ್ಮವರಲ್ಲ, ಇಡೀ ರಾಜ್ಯದವರು ಕೂಡ ಹುಡುಕುವಂತದ್ದಿರಲಿಲ್ಲ. ಬಹುಶಃ ಈಗ ಎಲ್ಲರೂ ಕೂಡ ಹುಡುಕ್ತಾರೆ, ಯಾರು ಯುಟಿ ಖಾದರ್ ಅವರು ಸಭಾಧ್ಯಕ್ಷರಾಗಿದ್ದಾರೆ, ಯಾರು, ಅವರ ಕಥೆ ಏನು, ಅವರ ಹಿನ್ನೆಲೆ ಏನು ಅನ್ನುವಂಥದ್ದು. ಬಹುಶಃ ಇದು ಖಾದರ್ ಅವರಿಗೆ ರಾಜಕೀಯವಾಗಿ ಬೆಳೀಲಿಕ್ಕೆ ಬಹಳಷ್ಟು ಒಳ್ಳೆಯ ಅವಕಾಶ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಆದರೆ ಕೆಲವರು ಹೇಳ್ತಾರೆ ಇದು ಸ್ಪೀಕರ್ ಅನ್ನುವಂಥದ್ದು ಭವಿಷ್ಯ, ರಾಜಕೀಯ ಭವಿಷ್ಯಕ್ಕೆ ಕೊನೆಯಾಗುತ್ತೆ, ಮತ್ತೆ ಯಾರು ಕೂಡ ಗೆಲ್ಲಲ್ಲ ಅನ್ನುವಂಥದ್ದು. ಆದರೆ ಖಾದರ್ ಅವರು ಇರುವಂಥದ್ದು ಬಿ ಪಾಸಿಟಿವ್, ಅಂದ್ರೆ ಧನಾತ್ಮಕವಾಗಿರುವಂತಹ ಚಿಂತನೆಯ ವ್ಯಕ್ತಿ. ಹಾಗೆ ಇದು ಖಾದರ್ ಅವರಿಗೆ ನಾಟ ಅಲ್ಲ ಅನ್ನುವಂಥದ್ದು ನನ್ನ ಅನಿಸಿಕೆ. ಅದೇ ಎಸ್, ಕಲೆಗಳು ಬರ್ತಾ ಇದೆ, ಸಮಯದ ಭಾವ ತುಂಬಾ ಇದೆ, ಹಾಗಾಗಿ ಇನ್ನು ಮುಂದೆ ಕರೆಗಳನ್ನ ನಾನು ಸ್ವೀಕಾರ ಮಾಡ್ತಾ ಇಲ್ಲ, ದಯಮಾಡಿ ಕ್ಷಮಿಸಬೇಕು ಆ ಒಂದು ವಿಚಾರದಲ್ಲಿ. ಕೊನೆಯದಾಗಿ ಸರ್, ಜಿತೇಂದ್ರ ಕುಂದೇಶ್ವರ್ ಅವರು ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಎಸ್, ಇದು ಯುಟಿ ಖಾದರ್ ಅವರಿಗೆ ಆರಂಭದಲ್ಲಿ ಮನಸ್ಸಿರ್ಲಿಕ್ಕಿಲ್ಲ, ಆದರೆ ನಂತರ ಇದನ್ನ ಖಂಡಿತ ಧನಾತ್ಮಕವಾಗಿ ಚಿಂತನೆ ಮಾಡಿದ್ದಾರೆ. ಖಂಡಿತ ಒಂದು 2-3 ವರ್ಷಗಳ ಕಾಲ ಸ್ಪೀಕರ್ ಆಗಿ ಆ ಸ್ಪೀಕರ್ ಹುದ್ದೆಯ, ಸಭಾಧ್ಯಕ್ಷತೆ ಹುದ್ದೆಯ ಘನತೆ ಗೌರವವನ್ನು ಏನು ಪಾಲನೆ ಮಾಡಿ, ಮತ್ತೆ ಎಲ್ಲರ ಹೃದಯದಲ್ಲಿ, ಶಾಸಕರ 223 ಶಾಸಕರ ಹೃದಯದಲ್ಲಿ ಖಂಡಿತ ಅವರು ನಿಲ್ತಾರೆ. ಹಾಗೆ ನಿಂತ ನಂತರ ಇಡೀ ಏನು ರಾಜ್ಯದಲ್ಲಿ ಕೂಡ ಅವರು ಸಭಾಧ್ಯಕ್ಷರ, ಸ್ಪೀಕರ್ ಹೆಸರು ಬರ್ತಾ ಇರ್ತದೆ. ಹಾಗಾಗಿ ಇದು ಏನು ಖಾದರ್ ರಾಜಕೀಯದ ಬದುಕಿನ ಬಹುದೊಡ್ಡ ಎತ್ತರದ ತಿರುವು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಅವರು ಖಂಡಿತ ಇದರಿಂದ ಮತ್ತೊಂದು ಏಣಿಯನ್ನ ಖಂಡಿತ ಪಡಿತಾರೆ, ಇದರಲ್ಲಿ ಯಾವ ಡೌಟ್ ಇಲ್ಲ. ಇದು ಹಿನ್ನಡೆ ಅಂತೂ ಖಂಡಿತ ಇಲ್ಲ. ಸಚಿವರಾಗ್ಲಿಲ್ಲ ಅಂತ ಹೇಳಿದ ತಕ್ಷಣ ಅವರ ಹಿಂಬಾಲಕರಿಗೆ 4 ಕಾಮಗಾರಿಗಳು, 4 ಇನ್ಫ್ಲುಯೆನ್ಸ್ಗಳು ಕಮ್ಮಿ ಆಗ್ಬೋದು ಬಿಟ್ಟು ವಿನಃ ಖಾದರಿಗೆ ಅಥವಾ ಅವರ ಕ್ಷೇತ್ರಕ್ಕೆ ಅಥವಾ ನಮ್ಮ ಈ ತುಳುನಾಡಿಗೆ ಯಾವುದೇ ಸಮಸ್ಯೆ ಇಲ್ಲ. ಖಂಡಿತ ಪ್ಲಸ್ ಪಾಯಿಂಟೇ. ಹಾಗೂ ಇನ್ನೊಬ್ಬ ಸಚಿವರು ಯಾರಾದರೂ ಸಿಗ್ಬೋದು, ಸ್ಪೀಕರ್ ಇನ್ನು 2 ಸಿಗ್ತದೆ ಅಂತ ಇಲ್ಲಿ ಅನ್ಸಿಲ್ಲ. ಹಾಗಾಗಿ ಸ್ಪೀಕರ್ ಅನ್ನುವಂಥದ್ದು ನಮಗೆ ಬೋನಸ್ ಅಥವಾ ಒಂದು ವಿಶೇಷವಾದ ಹುಟ್ಟಿಕೆ. ಸಚಿವರು ಇನ್ನು ಯಾರಾದರೂ ಸಿಗ್ತಾರೆ ಈ ಭಾಗದ ಕೆಲಸ ಅವ್ರ ಹತ್ರ ಮಾಡಿಸ್ಲಿ. ಬಟ್ ಖಾದರ್ ಅವರು ಸ್ಪೀಕರ್ ಆಗಿರೋದು ಬಹಳ ಒಳ್ಳೆಯ ಖುಷಿ. ಮತ್ತೆ ಖಂಡಿತ ಅವರು ಅದನ್ನು ಪಾಸಿಟಿವ್ ಮಾಡ್ಕೊಂಡು ಮತ್ತೊಂದು ಏಣಿ ಅವ್ರ ಮೇಲೆ ಇರೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಓಕೆ, ಎಸ್, ಇದು ಜಿತೇಂದ್ರ ಕುಂದೇಶ್ವರ್. ಲಾಸ್ಟ್ ರಿಯಾಕ್ಷನ್ ಸರ್, ಮೊಹಮ್ಮದ್ ಕುಂಜತ್ ಬೈಲ್ ಸರ್. ಎಸ್ ಸರ್, ನೋಡಿ, ಸಾಂವಿಧಾನಿಕ ಹುದ್ದೆ ಸ್ಪೀಕರ್, ಈ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಂಡು ಅದರಲ್ಲಿ ಖಾದರ್ ಕೂಡ ಒಂದು ಮೆಟ್ಟಲನ್ನು ಮೇಲೆ ಹತ್ತಬೇಕು, ಜನರಿಗೆ ಕೂಡ ಒಳ್ಳೆಯದಾಗಬೇಕು, ಮತ್ತು ಶಾಸಕರಿಗೆ, ಅದು ಯಾವುದೇ ಪಕ್ಷದವರಿಗೆ ನ್ಯಾಯಯುತವಾದಂತಹ ಅವರ ಏನು ಅವರ ಆ ಏರಿಯಾದ ಬೇಡಿಕೆ ಇದೆ, ಆ ಬೇಡಿಕೆ ತಕ್ಕದಾದ ಅವರು ನ್ಯಾಯವನ್ನು ಪಾಲನೆ ಮಾಡಬೇಕು. ಇದರ ಮೂಲಕ ನಾನು ಆಗಲೇ ಹೇಳಿದೆ, ಖಾದರ್ ಅವರ ಸ್ಪೀಕರ್ ಯುಗ ಅಂತ ಹೇಳಿದರೆ ಸುವರ್ಣಾಕ್ಷರದಲ್ಲಿ ಬರೆಯುವಂಥ ಯುಗ ಆಗಿರಬೇಕು. ಅದೇ ನಮ್ಮ ಕನಸು. ಬೇರೆ ಏನು ಅವರ ನಿರೀಕ್ಷೆ ಮಾಡ್ತಾ ಇಲ್ಲ. ಸರ್ಕಾರವನ್ನು ಸರಿದಾರಿಗೆ ತಂದು ಸರ್ಕಾರವನ್ನು ಚೆನ್ನಾಗಿ ನಡೆಸಿ ಎಲ್ಲರಿಂದಲೂ, ಎಲ್ಲ ಶಾಸಕರಿಂದಲೂ ಪ್ರಶಂಸೆಗೆ ಅವರು ಪಾತ್ರರಾಗಬೇಕು. ಒಬ್ಬ ಸ್ಪೀಕರ್ ಇಷ್ಟರವರೆಗೆ, ಯಾಕೆಂತ ಹೇಳಿದರೆ ಅವರಿಗೆ ಯುವಕ, ವಿದ್ಯಾವಂತ ಮತ್ತೆ ಎಲ್ಲರೂ ಪ್ರೀತಿಸುವಂತ ವ್ಯಕ್ತಿ. ಪ್ರತಿಯೊಬ್ಬರು ಕೂಡ ಕರೆ ಮಾಡಿದಾಗ ಖಾದರ್ ಒಳ್ಳೆಯವರು, ಎಲ್ಲರದು ಕೂಡ ಆ ಪ್ರಶಂಸೆಯನ್ನ ಅಷ್ಟೊಂದು ಆ ಮಾತನ್ನ ಆಡ್ಲಿಕ್ಕೆ ಅವರ ಬಗ್ಗೆ ಆಡ್ಲಿಕ್ಕೆ ಜನರು ಆಡ್ತಾರ ಅಂತ ಹೇಳಿದ್ರೆ, ನಾನು ಒಬ್ಬ ಕಾಂಗ್ರೆಸ್ಸಿಗನಾಗಿದ್ದುಕೊಂಡು ನಾನು ತುಂಬ ಇಷ್ಟಪಡ್ತೇನೆ. ಅವರ ಮುಂದಿನ ಜೀವನ, ಶಾಸಕ ಯಾರ್ದು ಖಾದರ್ ಅವರ ಮುಂದಿನ ಸ್ಪೀಕರ್ ಆಗಿದ್ದು ಅವರ ಜೀವನ ಎಲ್ರಿಗೂ ಸಹಾಯ ಆಗಲಿ, ಅವರ ಹೆಸರು ಇನ್ನಷ್ಟು ಮೇಲಕ್ಕೇರಲಿ ಅಂತೇಳಿ ಅವರಿಗೆ ಹಾರೈಸ್ತಾ ಇದ್ದೇನೆ. ಓಕೆ ಸರ್, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ನೂತನ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ. ಜೊತೆಗೆ ನಮ್ಮ ತುಳುನಾಡಿನ ಶಾಸಕರು ಯುಟಿ ಖಾದರ್ ಅವರು ನಮ್ಮ ತುಳುನಾಡಿಗೆ ಹೆಮ್ಮೆ ತರುವಂತಹ ಸಂಗತಿ. ನಿಜವಾಗ್ಲೂ ಕೂಡ ನಾವೆಲ್ಲ ಖುಷಿ ಪಡುವಂತಹ ಸಂಗತಿ. ಸಚಿವ ಸ್ಥಾನ ಯಾರು ಬೇಕಾದ್ರೂ ಸಿಗ್ಬೋದು, ಯಾರು ಬೇಕಾದ್ರೂ ಆಗ್ಬೋದು, ಲಾಬಿಗಳನ್ನ ಮಾಡ್ಬೋದು. ಆದ್ರೆ ಇಂತಹ ಒಂದು ಚಾಲೆಂಜಿಂಗ್ ಆಗಿರುವಂತಹ ಒಂದು ಸ್ಥಾನಮಾನ ಸಿಗುತ್ತೆ. ಅದರಲ್ಲೂ ಕೂಡ ಇಂತಹ ಆರೋಪಗಳು, ಆಪಾದನೆಗಳು, ಇಂತಹ ಮೂಢನಂಬಿಕೆಗಳು ಇದೆ ಅಂತ ಬಂದಾಗ ಅದನ್ನ ನಾನು ಸ್ವೀಕಾರ ಮಾಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಒಬ್ರು ಹೋಗ್ತಾರಲ್ಲ, ಇದು ದೊಡ್ಡ ಮನಸ್ಸು. ನಿಜವಾಗ್ಲೂ ವೆರಿ ಡೇರಿಂಗ್ ಆಗಿರುವಂತಹ ಒಂದು ಪರ್ಸನಾಲಿಟಿ. ಇವೆಲ್ಲದರ ಜೊತೆಗೆ 5 ಬಾರಿ ಶಾಸಕನಾಗಿದ್ದೇನೆ, ಒಂದು ಉನ್ನತವಾಗಿರುವಂತಹ ಒಂದು ಹುದ್ದೆ ಸಿಗುತ್ತೆ, ಉನ್ನತವಾಗಿರುವಂತಹ ಸಚಿವ ಸ್ಥಾನ ಸಿಗುತ್ತೆ, ಅಥವಾ DCM ಹುದ್ದೆ ಸಿಗುತ್ತೆ, ಅಥವಾ ಗೃಹ ಸಚಿವರ ಹುದ್ದೆ ಸಿಗುತ್ತೆ. ಇಂತಹ ವಿಚಾರಗಳು ಹರಿದಾಡ್ತಾ ಇತ್ತು. ಇವೆಲ್ಲದರ ನಡುವೆ ಈ ಒಂದು ಸ್ಪೀಕರ್ ಸ್ಥಾನವನ್ನ ಅತ್ಯಂತ ಖುಷಿಯಿಂದ ಸ್ವೀಕಾರ ಮಾಡಿದ್ದಾರಲ್ಲ, ಇದು ನಿಜವಾಗ್ಲೂ ಕೂಡ ಅಪ್ರಿಶಿಯೇಟ್ ಮಾಡುವಂತಹ ವಿಚಾರ.
ಇವೆಲ್ಲದರ ಜೊತೆಗೆ ಶಾಸಕರು UT ಖಾದರ್ ಅವರು ಉಳ್ಳಾಲ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದವರು, ಸತತ 5ನೇ ಬಾರಿ ಗೆದ್ದಿರುವವರು. ಜೊತೆಗೆ ಬಹಳಷ್ಟು ಜನರು ಇಲ್ಲಿ ಭೇದ ಭಾವ ಮಾಡದೆ ಎಲ್ಲರನ್ನ ಒಟ್ಟಿನಲ್ಲಿ ಕರೆದುಕೊಂಡು ಹೋಗುವಂತಹ ಶಾಸಕ ಖಾದರ್ ಅವರಿಗೆ ಸಭಾಧ್ಯಕ್ಷನ ಸ್ಥಾನ ಅಂದ್ರೆ ಸಂವಿಧಾನಿಕವಾಗಿ ಗೌರವಯುತವಾಗಿರುವಂತಹ ಹುದ್ದೆ ಸಿಕ್ಕಿದೆ. ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಖುಷಿ ಪಡುವಂತಹ ವಿಚಾರ. ಎಸ್, ಇದು ಈ ಹೊತ್ತಿನ ವಿಶೇಷ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಜಾಯ್ನ್ ಆಗಿರುವಂತವರು ಮೊಹಮ್ಮದ್ ಕುಂಜತ್ ಬೈಲ್ ಅವರು, ಕಾಂಗ್ರೆಸ್ ವಕ್ತಾರರು. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅದೇ ರೀತಿ ನಮ್ಮ ಜೊತೆ ಜಿತೇಂದ್ರ ಕುಂದೇಶ್ವರ್ ಅವರು, ರಾಜಕೀಯ ವಿಶ್ಲೇಷಕರು. ಇವತ್ತೊಂದು ವಿಶ್ಲೇಷಣೆ ಮಾಡಿದ್ದೀರಾ, ಮಂಜುನಾಥ್ ಭಂಡಾರಿ ಅವರು ಸಚಿವರಾಗಬಹುದು ಅನ್ನುವಂಥದ್ದು, ಉಸ್ತುವಾರಿ ಸಚಿವರು. ಓಕೆ, ಥ್ಯಾಂಕ್ ಯು ಸೋ ಮಚ್ ಜಿತೇಂದ್ರ ಕುಂದೇಶ್ವರ್ ಅವರು. ಥ್ಯಾಂಕ್ ಯು ಸೊ ಮಚ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.